ವೀಕ್ಷಕರೇ ನಮಸ್ಕಾರ. ಇದು ಪ್ರತಿದಿನದ ಕುತೂಹಲ ಪ್ರಚಲಿತದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಪಾಲಿಗೆಗಿಲ್ಲದ ಆದಾಯ. ಆದಾಯ ಇಲ್ಲದೆ ಕೊರಗ್ತಿರುವ ಈ ಸಂದರ್ಭದಲ್ಲಿ ಅದಕ್ಕೊಂದು ಆದಾಯ ಕೊಡುವ ಒಂದು ಪರಿವರ್ತನೆ ಮಾಡುವ ಅದಕ್ಕೊಂದು ಅವಕಾಶ ಕೊಡುವ ಒಂದು ಅಥವಾ ಆದಾಯವನ್ನು ತಂದು ಕೊಡುವ ಒಂದು ವೇಗ ಕೊಡುವ ಒಂದು ಅವಶ್ಯಕತೆ ಇದೆ ಅಂತ ನಿನ್ನೆ ಸಚಿವ ಯುಟಿ ಖಾದರ್ ಅವರು ವಿಶೇಷ ಸಭೆ ಕರೆದು ಹೇಳ್ತಾ ಇದ್ರು. ಯಾಕೆ ಅಂತ ಮಾತು ಬಂತು ಅಂತ ಅಂದ್ರೆ ಇಷ್ಟು ದಿನ ಮಹಾನಗರ ಪಾಲಿಕೆಯಲ್ಲಿ ಆದಾಯವೇ ಇರಲಿಲ್ವೋ ಅಥವಾ ಬಂದ ಆದಾಯವನ್ನು ಏನು ಮಾಡ್ತಾ ಇದ್ರು ಅಥವಾ ಬರುವ ಆದಾಯವನ್ನು ಹೇಗೆ ಅದನ್ನ ಬಳಸ್ಕೊಳ್ತಾ ಇದ್ರು, ಅದಕ್ಕಿಂತ ಹೆಚ್ಚಾಗಿ ಈ ಆದಾಯ ಸೋರಿಕೆ ಆಗ್ತಾ ಇದೆ ಅಥವಾ ಆದಾಯ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ಇಷ್ಟು ದಿನ ಆದರೂ ಯಾಕೆ ಚರ್ಚೆಗೆ ಬರಲಿಲ್ಲ ಅಂತ. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾತಾಡ್ತಾ ಇದ್ದೇವೆ. ಈ ವಿಷಯದಲ್ಲಿ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆಲಿ ಇಬ್ಬರು ಮಹನೀಯರಿದ್ದಾರೆ. ಒಬ್ಬರು ಮರಿಯಂ ಥಾಮಸ್, ಇವರು ವಕೀಲರು, ಸಮಾಜ ಸೇವಕರು, ಹಾಗೆ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಕೂಡ ಆಗಿದ್ದವರು. ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಪದ್ಮನಾಭ್ ಉಳ್ಳಾಳ್ರವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಸೊ ಅವರು ಕೂಡ ಈಗಿನ ಸ್ಥಿತಿಯಲ್ಲಿ ಸಮಾಜ ಸೇವಕರು, ಆದರೆ ಈ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎಂಜಿನಿಯರ್ ಆಗಿ ಕೆಲಸ ಮಾಡಿದವರು. ಅಂದರೆ ಇಬ್ಬರಿಗೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಅಂದ್ರೇನು, ಮಂಗಳೂರು ಮಹಾನಗರ ಪಾಲಿಕೆಯ ಆಗುಹೋಗುಗಳ ಪೂರ್ಣ ಪರಿಚಯ ಇದೆ. ಮತ್ತು ಸಾಮಾಜಿಕವಾಗಿ ಕೂಡ ಅವರು ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಪಾಲಿಕೆಯ ಆದಾಯದ ಬಗ್ಗೆ ಮತ್ತು ಪಾಲಿಕೆಯ ಆಡಳಿತದ ಬಗ್ಗೆ ಕೂಡ ಸ್ವಲ್ಪ ಮನವಿಚ್ಚಿ ಮಾತಾಡಬಹುದು ಅಂತ ಅನ್ಕೊಳ್ತೇನೆ. ಇಬ್ಬರಿಗೂ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಯಾಕೆ ಈ ವಿಷಯ ಚರ್ಚೆಗೆ ಬಂತು ಅನ್ನುವ ಬಗ್ಗೆ ಒಂದು ಪ್ಯಾಕೇಜ್ ಅನ್ನು ನೋಡಬೇಕು ಅಂತ ಅನಿಸ್ತಾ ಇದೆ ನನಗೆ. ಅದು ನಿನ್ನೆ ಸಚಿವ ಯುಟಿ ಖಾದರ್ ಅವರು ಶಾಸಕರನ್ನ ಕರೆದಿದ್ರು, ಹಾಗೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನ ಕೂಡ ಕರೆದಿದ್ರು. ಹಾಗೆ ಅದರ ಮಧ್ಯದಲ್ಲಿ ಅವರು ಹೇಳ್ತಾ ನಮ್ಮ ಶಾಸಕರು ಸಭೆಯಲ್ಲಿ ಕರೆದು ಮಾತನಾಡ್ತಾ ಇರುವಾಗ ಆದಾಯದ ವಿಷಯ ಬಂತು, ಅಥವಾ ನೀರಿನ ಬಿಲ್ ಕಟ್ತಾ ಇಲ್ಲ, ಅಥವಾ ಜಾಹೀರಾತು ಫಲಕಗಳ ಶುಲ್ಕ ವಸೂಲಾತಿ ಸರಿಯಾಗ್ತಾ ಇಲ್ಲ, ಹಾಗೆ ಇದು ನಿಮ್ಮ ತೆರಿಗೆ ಸರಿಯಾಗಿ ಸಂಗ್ರಹ ಮಾಡ್ತಾ ಇಲ್ಲ ಅಂತ. ಅಂದ್ರೆ ಇದು ಯಾರು ಮಾಡಬೇಕಾದ ಕೆಲಸ? ಅಂದ್ರೆ ಅಧಿಕಾರಿಗಳು ಮಾಡಬೇಕಾದ್ದು, ಅಥವಾ ಪಾಲಿಕೆಯ ಸದಸ್ಯರು ಮಾಡಬೇಕಾದ್ದು, ಅಥವಾ ಶಾಸಕರು ಅಂದ್ರೆ ನಗರಾಭಿವೃದ್ಧಿ ಸಚಿವರಾಗಿರುವಂತವರು ಅವರು ಬಂದು ಮಾಡಬೇಕಾದ ಕೆಲಸವೋ? ಈ ಪ್ರಶ್ನೆ ಇಲ್ಲಿ ಉದ್ಭವಿಸ್ತಾ ಇದೆ. ಇದು ಹೌದಾ? ಅಂದ್ರೆ ಯಾಕೆ ನಾನು ಮರಿಯಮ್ಮರ ಹತ್ರ ಕೇಳ್ತಾ ಇರೋದು ಅಂದ್ರೆ ಇಲ್ಲಿ ಮೂರು ಪ್ರಮುಖ ಅಂಶಗಳನ್ನು ಇಟ್ಟದ್ದು. ಒಂದು ಮಂಗಳೂರು ಮಹಾನಗರ ಪಾಲಿಕೆಯ ನೀರಿನ ಬಿಲ್ ವಿಷಯ, ಇದು ಆದಾಯದ ಪ್ರಮುಖ ಭಾಗ ಅಂತ ಅವರು ಅಂದ್ಕೊಂಡಿರುವಂತದ್ದು. ಹಾಗೆ ತೆರಿಗೆ, ಮತ್ತು ನಂತರ ಇರೋದು ಇದು ಫಲಕಗಳು. ಇದರ ಹೊರತಾದ ಆದಾಯದ ಬೇರೆ ಮಾರ್ಗಗಳೇ ಇಲ್ವೋ ಮಂಗಳೂರು ಮಹಾನಗರ ಪಾಲಿಕೆಗೆ? ಉಂಟು. ಅದು ಯಾವುದು, ಏನು ಅಂತ? ಇದೇನು ಅಂತ ಹೇಳಿದ್ರೆ, ಫಸ್ಟ್ ಆಗಿ ನಾನು ಏನು ಹೇಳ್ಬೇಕು ಅಂತ ಹೇಳಿದ್ರೆ, ಮಹಾನಗರ ಪಾಲಿಕೆಯ ಆದಾಯ ಸೋರಿಕೆ ಆಗ್ತಾ ಇರುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು ಅವತ್ತಿನ ಅಧಿಕಾರಿಗಳೇ ಕಂಟಿನ್ಯೂ ಆದದ್ದೇ ಹೊರತು ಇವತ್ತು ಕೂಡ ಅವರೇ ಇದ್ದಾರೆ. ಅಂದ್ರೆ ಅವರು ರಿಟೈರ್ಡ್ ಆಗಿ ಹೋಗಿದ್ದಾರೆ. ಆ ಪ್ಲೇಸಿಗೆ ರಿಟೈರ್ ಆಗಿ ಹೋದವರ ಪ್ಲೇಸಿಗೆ ಯಾರು ಬರಲಿಲ್ಲ. ಸೆಕೆಂಡ್ಲಿ, ಎಲ್ಲಿಯಾದ್ರೂ ಇನ್ ಸರ್ವಿಸ್ ತೀರೋದ್ರೆ ಅವರ ಮಕ್ಕಳು ಅಪಾಯಿಂಟ್ ಅಲ್ಲಿಗೆ ಕಂಪ್ಯಾಷನೇಟ್ ಗ್ರೌಂಡ್ ಅಲ್ಲಿ ಅಪಾಯಿಂಟ್ಮೆಂಟ್ ಅವರಿಗೆ ಆಗಿದೆ. ಅದು ಬಿಟ್ರೆ ಹೊಸ ಅಪಾಯಿಂಟ್ಮೆಂಟ್ಸ್ ಗಳೇ ಇಲ್ಲ. ಸೆಕೆಂಡ್ಲಿ, ಇದೇನಾಗಿದೆ ಅಂತ ಹೇಳಿದ್ರೆ, ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಎಂಜಿನಿಯರ್ಸ್, ಫಾರ್ ಎಕ್ಸಾಂಪಲ್ ಎಂಜಿನಿಯರ್ಸ್ ಇರುವಂಥದ್ದು, ಎಂಜಿನಿಯರ್ಸ್ಗಳನ್ನೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಂದ ತಂದು ಇದು ಗೌರ್ಮೆಂಟ್ ನೇಮಕ ಮಾಡಿದೆ. ಹೀಗಿರುವಾಗ ಅಲ್ಲಿ ನೀರಿನ ಬಿಲ್ ಕಲೆಕ್ಷನಿಗೆ ಇಂಜಿನಿಯರ್ಗಳು ಬೇಕಾದಷ್ಟಿದ್ದಾರೆ. ನಾನು ಹೇಳ್ತೇನೆ, ಮಹಾನಗರ ಪಾಲಿಕೆ ವ್ಯವಸ್ಥೆ ಕಮಿಷನರ್ ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಹಿರಿಯ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇದ್ದಾರೆ, ಟಿಪಿ ಇದ್ದಾರೆ, ಟಿಪಿಎಂ ಇದ್ದಾರೆ, ಮತ್ತೆ RO ಇದ್ದಾರೆ. ಎಲ್ಲ ಇಲ್ಲಿ ತಲೆ ದೊಡ್ಡದಾಗ್ಬಿಟ್ಟಿದೆ. ದೊಡ್ಡ ತಲೆಗಳೆಲ್ಲ ಇವೆ, ಬಟ್ ಅಲ್ಲಿ ಕೆಲಸ ಮಾಡುವ ತಲೆಗಳು ಯಾವುದೂ ಇಲ್ಲ. ಮೊದಲಿನ ಆರ್ಡರ್ ಮಾಡುವವರು ಬೇಕಾದಷ್ಟು ಇದ್ದಾರೆ, ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಜನ ಇಲ್ಲ. ಕೆಲಸ ಮಾಡುವವರನ್ನು ಅವರು ರಿಟೈರ್ ಆಗಿ ಹೋದ್ರೆ, ಫಾರ್ ಎಕ್ಸಾಂಪಲ್ ರೆವಿನ್ಯೂ ಸೆಕ್ಷನ್ ಅಲ್ಲಿ ನಾನು ಹೇಳ್ತೇನೆ, ರೆವಿನ್ಯೂ ಸೆಕ್ಷನ್ ಅಲ್ಲಿ ಇಷ್ಟ ತನಕ ರೆವಿನ್ಯೂ ಎಂತದ್ದು RIಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿದ್ರು. ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಎಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ 70% ರಿಟೈರ್ ಆಗಿ ಹೋದ್ರು. ಇಷ್ಟೊಂದು ವಾರ್ಡ್ಗಳನ್ನು, ಯಾವುದು 60 ವಾರ್ಡ್ಗಳನ್ನು, ಮೊದಲು 30 ವಾರ್ಡ್ಗಳಿದ್ದಾಗ ಇದ್ದ ಜನ ಈಗ 60 ವಾರ್ಡ್ಗಳನ್ನು ಅವರೇ ಮೇಂಟೈನ್ ಮಾಡಿಕೊಂಡು ಹೋಗ್ಬೇಕು. ಅಲ್ಲಿ ಅವರು ಮೇಂಟೈನ್ ಮಾಡಿಕೊಂಡು ಹೋಗುವಾಗ ಆಟೋಮ್ಯಾಟಿಕ್ ಆಗಿ ಒಂದು ಟ್ಯಾಕ್ಸ್ ಕಲೆಕ್ಷನ್ಗೆ ಅವರನ್ನೆಲ್ಲ ರೀಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಸಿಕ್ ಕಾರ್ಪೊರೇಷನ್ ಒಳಗೆ ಖಾತಾ ಚೇಂಜ್ ಮಾಡುವಂಥದ್ದು, ಇಲ್ಲದೆ TR ಇರುವಂಥದ್ದು, ಉಳಿದ ಕೆಲಸಗಳು, ಸ್ಪೆಷಲಿ ಎಲೆಕ್ಷನ್ ಬರುವಾಗ ಎಲೆಕ್ಷನ್ ಕೆಲಸಗಳು, ಮತ್ತೆ ಎಲ್ಲ ಕೆಲಸಗಳಾಗುವಾಗ ಅವರಿಗೆ ಅಲ್ಲಿ ರೆವಿನ್ಯೂ ಕಲೆಕ್ಷನ್ಗೆ ಹೋಗ್ಲಿಕ್ಕೆ ಪುರ್ಸೊತ್ತು ಇರುವುದಿಲ್ಲ. ಸೊ ಫಸ್ಟ್ ಮಹಾನಗರ ಪಾಲಿಕೆಗೆ
ಆ ತೆರಿಗೆ ಸಂಗ್ರಹ ಆಗಬೇಕಾದ್ರೆ ಫಸ್ಟ್ ಮಾಡಬೇಕಾದ ಕೆಲಸ ಏನು ಅಂತ ಹೇಳಿದ್ರೆ ಬೇಸಿಕ್ ಕೆಳಗಿನ ಲೆವೆಲಲ್ಲಿರುವ ಅಧಿಕಾರಿಗಳನ್ನು ನೇಮಕ ಮಾಡಬೇಕು. ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ಸಿಬ್ಬಂದಿಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿರ್ಬೋದು, ಅಲ್ಲಿ ಕ್ಲರಿಕಲ್ ಸ್ಟಾಫ್ ಇರ್ಬೋದು, ಇವರನ್ನೆಲ್ಲ ನೇಮಕ ಮಾಡಬೇಕು. ನೀರಿನಲ್ಲಿ ಆದರೆ ನೀರಿನ ಬಿಲ್ ಕಲೆಕ್ಟರ್ಸ್, ನೀರು ರೀಡಿಂಗ್ ಮಾಡುವವರು, ಇವರನ್ನೆಲ್ಲ ಎಂಥದ್ದು ಇದು ಅಪಾಯಿಂಟ್ ಮಾಡಬೇಕು, ನೇಮಕ ಮಾಡಬೇಕು. ಮತ್ತೇನೇನಾಗ್ತದೆ ಅಂದರೆ ನೀರಿನ ಬಿಲ್ಲಿನ ವಿಷಯದಲ್ಲಿ ಹೇಳ್ತಾನೆ ಔಟ್ಸೋರ್ಸಿಂಗ್ಗೆ ಕೊಡ್ತಾರೆ. ಅವರು ಔಟ್ಸೋರ್ಸಿಂಗ್ಗೆ ಕೊಟ್ಟರೆ ಅವರಿಗೆ ಏನು ಕಮಿಟ್ಮೆಂಟ್, ಅವರೊಂದಿಷ್ಟು ಕಲೆಕ್ಷನ್ ಮಾಡಿ ಬಂದದ್ದನ್ನು ನಿಮಗೆ ಕೊಡ್ತಾರೆ. ಬಂದದನ್ನು ಕೆಲವು ಕಡೆಯಲ್ಲಿ ಕೊಡಲಿಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಔಟ್ಸೋರ್ಸಿಂಗ್ಗೆ ಕೊಟ್ಟಕೊಳ್ಳಿ ಏನಾಯಿತು, ಅವನು ಈಗ ನನ್ನದೇ ಒಂದು ಎಕ್ಸ್ಪೀರಿಯನ್ಸ್, ಅದು ನನ್ನಲ್ಲಿ ಅಲ್ಲ, ನನ್ನ ಯಜಮಾನರಲ್ಲಿ. ಏನಂತ ಹೇಳಿದರೆ ನಿಮ್ಮದು ನೀರಿನ ಬಿಲ್ಲು ಇಷ್ಟು ಬಂದಿದೆ, ನೀವು ನನ್ನಲ್ಲಿ ಬಂದು ಮಾತಾಡಿ ನಾನು ಅಂದರೆ ಮಾತಾಡಿದ್ರೆ ಕಮ್ಮಿ ಆಗ್ತದೆ, ಇಂಥದಲ್ಲ ನೋಡಿ. ಅದೆಲ್ಲ ಸೋರಿಕೆ ನೋಡಿ. ನಮಗೆ ನಿಜವಾದ ಏನು ಅಂತ ಹೇಳಿದ್ರೆ ಆ ತಿಂಗಳು ಕರೆಕ್ಟಾಗಿ ಬಿಲ್ ಬರ್ತಾ ಇದ್ರೆ ನನಗೆ ಕಟ್ಟುವುದಲ್ಲಿ ಏನು ಸಮಸ್ಯೆ ಇಲ್ಲ, ನಾನು ತಿಂಗಳಿಗೆ ಕೊಂಡು ಕಟ್ತೇನೆ, ಕಾರ್ಪೊರೇಷನ್ಗೆ ಬರಬೇಕಾದ್ರೆ ಬರ್ತದೆ. ನೀವು 4-5 ತಿಂಗಳಿಗೊಮ್ಮೆ ಬಿಲ್, 4-5 ತಿಂಗಳು ವರ್ಷಕ್ಕೊಮ್ಮೆ ಬಿಲ್ ಕೊಟ್ಟು ಅದನ್ನು ಕಟ್ಟಬೇಕು, ಹೊರೆಯನ್ನು ಜನರ ಮೇಲೆ ಏರಿಸುದಲ್ವಾ? ಈ ಕಸ ಕಲೆಕ್ಷನ್ ಟ್ಯಾಕ್ಸು ಹಾಗೆ, ನೀವು ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಅಂತ. ಬರೋಣ ನಿಮ್ಮ ವಿಷಯದಲ್ಲಿ ಮಾತಾಡೋಣ. ಅದಕ್ಕಿಂತ ಮೊದಲು ನಿನ್ನೆ ಸಭೆಯಲ್ಲಿ ಏನಾಯ್ತು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಅನಿಸ್ತದೆ. ಓಕೆ, ಅದಕ್ಕಿಂತ ನಾವು ಚರ್ಚೆ ಮುಂದುವರಿಸುವ ಮೊದಲು ಸಭೆಯ ಬಗ್ಗೆ ಒಂದು ವರದಿ ನೋಡೋಣ. ನಗರಾಭಿವೃದ್ಧಿ ಸಚಿವರಾಗಿ ಯುಟಿ ಖಾದರ್ ಅವರು ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಕಾರ್ಪೊರೇಟರ್ಗಳ ಹಾಗೂ ಅಧಿಕಾರಿಗಳ ಜೊತೆಯಲ್ಲಿ ರಿವ್ಯೂ ಮೀಟಿಂಗ್ ನಡೆಸಿದ್ರು. ಇನ್ನು ಪಾಲಿಕೆಯ ಕೋಟಿ ಆದಾಯ ಬಾಕಿ ಇರುವ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರು. ನೀರಿನ ಬಿಲ್ ಬಾಕಿ, ಜಾಹೀರಾತು ಫಲಕ ಶುಲ್ಕ ವಸೂಲಾಗಿಲ್ಲ, ತೆರಿಗೆಯೂ ವಸೂಲಾಗುತ್ತಿಲ್ಲ. ಇದಕ್ಕೆ ಅಧಿಕಾರಿಗಳೇ ಹೊಣೆಗಾರರು ಎಂದು ಸಚಿವರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಕೆಲವೊಂದು ವಸ್ತುವಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಇವರು ನಮ್ಮ ಉದ್ದೇಶ ಏನಿದೆ, ಮಂಗಳೂರು ಬೆಳಿಬೇಕಾದ್ರೆ ಎಕಾನಮಿ ಶುರು ಆಗಬೇಕು. ಯಾರು ಎಷ್ಟು ಬಾಕಿ ಇರಿಸಿದ್ದಾರೆ ಎಂಬ ಮಾಹಿತಿ ಇರುವ ಅಧಿಕಾರಿಗಳಿಂದಲೇ ಬೋಧಿಸಿದ್ರು. ಈ ಸಂದರ್ಭದಲ್ಲಿ ನಗರದ ಪ್ರತಿಷ್ಠಿತ ವ್ಯಕ್ತಿಗಳು ಬಾಕಿ ಇಟ್ಟಿರುವ ವಿಷಯ ಬಹಿರಂಗಗೊಂಡಿತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮುಂದಿನ 2 ತಿಂಗಳೊಳಗೆ 16 ಕೋಟಿ ಇರುವ ನೀರು ಬಿಲ್ಗಳನ್ನು ವಸೂಲಾತಿ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಈ ನಡುವೆ ಜಾಹೀರಾತು ಫಲಕ ಶುಲ್ಕದಲ್ಲೂ ಬಾಕಿ ಇರುವ ಸಚಿವರ ಗಮನಕ್ಕೆ ಅಧಿಕಾರಿ ತಂದ್ರು. ತೆರಿಗೆಯ ಕುರಿತು ಸಮರ್ಪಕ ತಯಾರಿ ಮಾಡದೇ ಇರುವುದರಿಂದ ತೆರಿಗೆ ಸಂಗ್ರಹಣದಲ್ಲಿ ಹಿಂದೇಟು ಬಿದ್ದಿದೆ. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯತನ ಎದ್ದು ಕಾಣುತ್ತೆ ಎಂದು ಮಾಜಿ ಮೇಯರ್ ಹರಿನಾಥ್ ಬೋಂದೇಲ್ ಸಭೆಯಲ್ಲಿ ಗಮನ ಸೆಳೆದರು. ಅದನ್ನು ಹೇಳ್ತಾ ಸಾಕ್ತಾ ಇದ್ದೇವೆ ಹೊರತು ಯಾವುದನ್ನೇ ನಾವು ಕ್ರಾಸ್ ಚೆಕಿಂಗ್ ಮಾಡಿಲ್ಲ. ಪುಕ್ಕಡೆಯಾಗಿ ಎಷ್ಟೋ ನಾಡುಗಳು ಖಾಲಿಯಾಗಿವೆ ಅಥವಾ ಹೊರಗೆಲ್ಲ ಇದ್ದಾರೆ. ಇದಕ್ಕೆ ಡೋರ್ ನಂಬರ್ಸ್ ಆಗಿಲ್ಲ ಅಥವಾ ಅದು ಕಂಪ್ಲೀಷನ್ ಕೊಟ್ಟಾಗಿದೆ, ಇದಕ್ಕೆ ಟ್ಯಾಕ್ಸ್ ಬರ್ತಾ ಇಲ್ಲ. ಆದ್ರಿಂದ ನಿಜವಾಗಿ ನಮ್ಮ ಸಂಪನ್ಮೂಲ ನಾವು ಕ್ರೋಢೀಕರಣ ಮಾಡಿದ್ರೆ ನಮ್ಮ ಖಂಡಿತ ಬೆನಿಫಿಟ್ ಇದೆ. ಮಾಡ್ತಾ ಇಲ್ಲ ಅಧಿಕಾರಿಗಳು ಮಾಡಬೇಕು, ಅಧಿಕಾರಿಗಳು ಮಾಡ್ತಾ ಇಲ್ಲ. ಅಧಿಕಾರಿಗಳು ಓಕೆ, ಪದ್ಮನಾಭ, ನಾವಂದ್ರೆ ನೀವು ಅಧಿಕಾರಿ ಆಗಿರೋದ್ರಿಂದ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸಚಿವರು ನೇರವಾಗಿ ಅಂದರೆ ಈ ವಸೂಲಾತಿ ಅಂದರೆ ಯಾಕೆ ವಸೂಲಾಗ್ತದೆ ಒಂದು ಸಣ್ಣ ಮಾಹಿತಿಯನ್ನು ನಮಗೆ ಈಗಲೇ ಮರಿಯಂ ಸಮಸ್ ಅವರು ನೀಡಿದ್ದಾರೆ. ಅಂದರೆ ನಮ್ಮ ಸಚಿವರು ಹೇಳ್ತಾ ಇದ್ರು ಅಧಿಕಾರಿಗಳೇ ಹೊಣೆಗಾರರು ಅಂತ. ಹೇಗೆ, ಎಷ್ಟರ ಮಟ್ಟಿಗೆ? ನನಗೆ ತಿಳಿದಂತೆ ಪಾಲಿಕೆ ನೀರು ಸರಬರಾಜು ವಿಭಾಗದಲ್ಲಿ ನೀರಿನ ಶುಲ್ಕದ ಬಗ್ಗೆ ಕಳೆದ 4 ವರ್ಷದಿಂದ ನಿರಂತರವಾಗಿ ಬರೆತಿರ್ತಕ್ಕಂಥ ಒಂದು ಬಳಕೆದಾರರ ಪತ್ರಕ್ಕೆ ಪಾಲಿಕೆ ಅಧಿಕಾರಿಗಳು ಉತ್ತರ ಕೊಡ್ತಾ ಇಲ್ಲ.
ಅಂದ ಮೇಲೆ ಈ ಪಾಲಿಕೆ ಜೀವ ಉಂಟಾ ಇಲ್ವಾ ಅನ್ನೋದು ಪ್ರಶ್ನೆ ಬರ್ತದೆ. ಸಕಾಲ ಯೋಜನೆ ಅಂತ ಸರ್ಕಾರ ಜಾರಿ ಬರ್ತದೆ. ಸಕಾಲ ಯೋಜನೆ ಉದ್ದೇಶ ಏನು? ಜನರಿಗೆ ಕ್ಲಪ್ತ ಅವಧಿಯಲ್ಲಿ ಉತ್ತರ ಸಿಗಬೇಕು, ಜನರಿಗೆ ಸೇವೆ ಸಿಗಬೇಕು. ಜನಪ್ರತಿನಿಧಿಗಳು ಅಲ್ಲಿ ಇರುವುದು ಜನರ ಸೇವೆ ಮಾಡಲಿಕ್ಕೆ ಹೊರತು ಜನರನ್ನು ಆಳ್ಲಿಕ್ಕೆ ಅಲ್ಲ. ಅಲ್ಲಿರುವ ಅಧಿಕಾರಿಗಳನ್ನು ಕ್ವಶನ್ ಮಾಡ್ಬೇಕು ಇವರು. ಅದು ಕ್ವಶನ್ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆ ಗಮನಕ್ಕೆ ಪರ್ಸನಲಿ ಹೋಗಿ ಮಾತಾಡಿದ್ರು ಆಕ್ಷನ್ ತಗೊಂಡಿಲ್ಲ. ಈ ರೀತಿ ಆದರೆ ಟ್ಯಾಕ್ಸ್ ಹೇಗೆ ಕಲೆಕ್ಟ್ ಆಗ್ತದೆ, ನೀರಿನ ತೆರಿಗೆ ಹೇಗೆ ಶುಲ್ಕ ಬರ್ತದೆ? ಅತಿ ಗಂಭೀರವಾದ ವಿಚಾರ ಅಂತ ಹೇಳಿದ್ರೆ, ಈಗ ಏನ್ ಹೇಳ್ತಾರೆ, ಇದು ನೀರಿನ ಶುಲ್ಕ ಬಂದಿಲ್ಲ ಅಂತ. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿರೋ ಜನಸಂಖ್ಯೆ, ಉಳ್ಳಾಳದಲ್ಲಿರೋ ಜನಸಂಖ್ಯೆ, ಮುಲ್ಕಿ ಮತ್ತು ತುಂಬೆಯಿಂದ ಮಂಗಳೂರಿನಲ್ಲಿರ್ತಕ್ಕಂಥ ಅಷ್ಟು ಜನಸಂಖ್ಯೆಗೂ 24 ತಾಸು ನೀರು ಕೊಡುವಂತ ನೀರನ್ನು ಬೇಕಾಗಿರೋ ನೀರು 1 ಲಕ್ಷ ಲೀಟರ್, 1,000 ಲಕ್ಷ ಲೀಟರ್. MCF ಮತ್ತು ಕೈಗಾರಿಕೆಗೆ ಬೇಕಾಗಿರೋದು 300 ಲಕ್ಷ ಲೀಟರ್. ಅಂದ್ರೆ 1,300 ಲಕ್ಷ ಲೀಟರ್ ನೀರು ಮಂಗಳೂರಿಗೆ ಇದ್ದರೆ ಎಲ್ಲರಿಗೂ ಬೇಕಾದಷ್ಟು ನೀರು ಸಿಗುತ್ತದೆ. ಆದರೆ ಇವತ್ತಿನ ದಿವಸ ತುಂಬೆಯಿಂದ ಪಂಪ್ ಆಗುತ್ತಿರೋ ನೀರು 1,700 ಲಕ್ಷ ಲೀಟರ್. ಪ್ರತಿದಿನ 400 ಲಕ್ಷ ಲೀಟರ್ ಕೊರತೆ, ಸೋರಿಕೆ ಎಲ್ಲಿ ಹೋಗ್ತದೆ ನಿಮಗೆ ಗೊತ್ತಿರಬೇಕು. ಕಳೆದ ವರ್ಷ ಇದೇ ವೇದಿಕೆಯಲ್ಲಿ, ಇದೇ ಸ್ಥಳದಲ್ಲಿ ಪಾಲಿಕೆ ಆಯುಕ್ತರಾದ ನಜೀರ್ ಅವರು, ನಾನು ಇದೇ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದೆ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಅವತ್ತು ನಾನೊಂದು ವಿಡಿಯೋ ತೋರಿಸಿದೆ ಅವರಿಗೆ ಪರ್ಸನಲ್ ಆಗಿ, ಟಿವಿಯಲ್ಲಿ ತೋರಿಸಲಿಲ್ಲ. ಆ ವಿಡಿಯೋದಲ್ಲಿ ಒಂದು ಲೀಕೇಜ್, ನಮ್ಮ ಕಾವೂರು KHP ಕಾಲೋನಿಯ ಪಕ್ಕದಲ್ಲಿರುವ ಕುದುರೆಮುಖ ಕಾಲೋನಿ ಗೇಟ್ ಹತ್ರ ಒಂದು ಲೀಕೇಜ್ ಆಗ್ತಾ ಇದೆ. ಅದರ ವಿಡಿಯೋ ತೋರಿಸಿದೆ. ಸರ್, ಈ ರೀತಿ ಇದು ತುಂಬಾ ಸಮಯದಿಂದ ಲೀಕ್ ಆಗ್ತಾ ಇದೆ, ದಯಮಾಡಿ ನಿಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ಹೇಳಿ ಅದನ್ನು ದುರಸ್ತಿಪಡಿಸಿ ಅಂತ. ಇವತ್ತಿನವರೆಗೂ ಅದು ರಿಪೇರಿ ಆಗಲಿಲ್ಲ. ಈ ರೀತಿ ಆಗ್ತಾ ಇದ್ರೆ, ನಾನು ಅಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ ವ್ಯಕ್ತಿ, ಅಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಿದ್ರು ಕೂಡ, ಆಯುಕ್ತರ ಗಮನಕ್ಕೆ ತಂದರೂ ಕೂಡ ಲೀಕೇಜ್ ರಿಪೇರಿ ಆಗುದಿಲ್ಲ ಅಂತಂದ್ಮೇಲೆ ಮತ್ತೆ ನಾವು ಯಾವ ದೇಶದಲ್ಲಿದ್ದೇವೆ? ನನಗೆ ಬಹಳ ಆಶ್ಚರ್ಯ. ಅಲ್ಲ, ಈ ವಿಷಯ ನೀವು ಹೇಳಿದ್ದು ಓಕೆ, ಬಟ್ ನನ್ನ ಪ್ರಶ್ನೆ, ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಹೊಣೆ ಅಂತ ಇಲ್ಲಿ ಸಿಬ್ಬಂದಿಗಳು ಅವರ ಜವಾಬ್ದಾರರು ನೋಡಿ, ಅವರು ಪೂರ್ಣ ಜವಾಬ್ದಾರರು. ಆಯುಕ್ತರು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೋಬೇಕು. ನೋಡಿ ಏನಾಗ್ತದೆ, ಪ್ರತಿ ವಿಷಯ ನಿರ್ವಾಹಕರು ಅಂತ ಇದ್ದಾರೆ, ಕೇಸ್ ವರ್ಕರ್ಸ್. ಕಚೇರಿಯಲ್ಲಿ ಒಬ್ಬ ಅಧಿಕಾರಿ ಇದ್ದಾನೆ, ಅಧಿಕಾರಿ ಕೆಳಗಡೆ ಬೇರೆ ಬೇರೆ ಸೆಕ್ಷನ್ಗೆ ಒಬ್ಬೊಬ್ರು ಕೇಸ್ ವರ್ಕರ್ ಇದ್ದಾರೆ. ಮನವಿಗಳು ಬರ್ತಾ ಇರ್ತದೆ, ಬೇರೆ ಬೇರೆ ಮನವಿಗಳು, ಬೇರೆ ಬೇರೆ ಸಂಬಂಧಪಟ್ಟ ಮನವಿ ಬರ್ತದೆ. ಪ್ರತಿ ತಿಂಗಳು ಆ ಎಷ್ಟು ಮನವಿ ಬಂತು, ಅದರಲ್ಲಿ ಎಷ್ಟು ವಿಲೆ ಆಗಿದೆ, ಎಷ್ಟು ಬಾಕಿ ಇದೆ ಅಂತ ಅವನು ರಿಪೋರ್ಟ್ ಕೊಡ್ಬೇಕು ಅವನ ಮೇಲಧಿಕಾರಿಗೆ. ಆಯುಕ್ತರು ಏನ್ ಮಾಡ್ತಾ ಇದ್ದಾರೆ? ಆಯುಕ್ತರ ಗಮನಕ್ಕೆ ಬಂದಿಲ್ವ ಇದು? ಯಾರು ಜವಾಬ್ದಾರಿ? ಎಲ್ಲರೂ ಜವಾಬ್ದಾರಿ, ಪೂರ್ಣ ಜವಾಬ್ದಾರಿ ಅದಕ್ಕೆ ಇದ್ದಾರೆ. ಅವರೆಲ್ಲ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋದವರೆಗೆ, ಎಲ್ಲಿವರೆಗೆ ಈಗಿನ ಕಾಲದಲ್ಲಿ ನೋಡಿ, ಇವತ್ತು ಸರ್ಕಾರದಲ್ಲಿ ಒಂದು ಸಮಸ್ಯೆ ಇದೆ. ಜನರು ಬೇಡಿಕೆ ಇಟ್ಟರೆ ಆಗೋದಿಲ್ಲ. ಜನ ರಸ್ತೆಗಿಳಿದು ಯಾರ್ದಾದ್ರು 4 ಜನ ತಲೆ ಹೊಡೆದ್ರೆ ಮಾತ್ರ ಸಮಸ್ಯೆ ಪರಿಹಾರ ಆಗುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಂತ ಪರಿಸ್ಥಿತಿ ಇರುವ ಕಾಲದಲ್ಲಿ ಇವತ್ತು ಅಧಿಕಾರಿಗಳ ಸ್ವೇಚ್ಛೆ ಅತ್ಯಾಚಾರಕ್ಕೆ ನಿಯಂತ್ರಣ ತರಬೇಕಿದ್ರೆ ಅಧಿಕಾರಿಗಳ ಮೇಲೆ ಕಟ್ಟುನಿಷ್ಟಿನ ಹದ್ದುಬದ್ಧ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಅದು ಆಗುವವರೆಗೂ ಯಾವುದೇ ಉದ್ಧಾರ ಆಗುವುದಿಲ್ಲ. ಆದ್ರಿಂದ ಜನ ಎಚ್ಚರ ಆಗಬೇಕು. ಜನ ಎಚ್ಚರಿಕೆ ಆಗ್ಲಿಕ್ಕೆ ಬೇಕಾಗಿ ನಾವು ಮಂಗಳೂರಿನಲ್ಲಿ ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಸಿದಾದ್ರೆ ಇಲ್ಲಿ ಬಹಳಷ್ಟು ಪುರಸಭೆಗಳಿದ್ದಾವೆ, ಬಹಳಷ್ಟು ಗ್ರಾಮ ಪಂಚಾಯತ್ಗಳಿದ್ದಾವೆ. ಆದರೆ ಮಂಗಳೂರು ನಗರ ಒಂದರಲ್ಲಿ 5 ಲಕ್ಷದಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ಇರುವಂತದ್ದು. 6 ಲಕ್ಷ ಹತ್ರ ಇದೆ ಈಗ. ಸೊ 6 ಲಕ್ಷಕ್ಕೆ ಹತ್ರ ಬರ್ತಾ ಇದೆ. ಅದು ಅಷ್ಟು ದೊಡ್ಡ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕಾದ, ಅಷ್ಟು ಜನಸಂಖ್ಯೆಯರಿಗೆ ಸೌಲಭ್ಯಗಳನ್ನು ಒದಗಿಸಬೇಕಾದ ಮಹಾನಗರ ಪಾಲಿಕೆಗೆ ಒಂದು ಆದಾಯದ ಮೂಲ ಕೂಡ ಇರಬೇಕಾಗ್ತದೆ. ಆ ಆದಾಯ ಮೂಲವನ್ನೇ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ, ಅಥವಾ ಆ ಆದಾಯವನ್ನೇ ಕಂಡುಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗುದಿಲ್ಲ ಅಂದ್ರೆ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆಡಳಿತದಲ್ಲಿ ಅಂತ ನಾನು ಹೇಳೋದು. ಇವರು ಹೇಳಿದ್ರಲ್ಲಿ ಅರ್ಥ ಉಂಟು. ಏನಂತ ಹೇಳಿದ್ರೆ, ನೀರಿನ ಸೋರಿಕೆ ಆಗುವಂತದ್ದು ಲೀಕೇಜ್ಗಳನ್ನು ಹೇಳಿದ ಕೂಡಲೇ ಆಕ್ಚುಲಿ ಅದಕ್ಕೆ ಅಧಿಕಾರಿಗಳು ಹೊಣೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ, ಲೀಕೇಜ್ ಅಟೆಂಡ್ ಮಾಡ್ಲಿಕ್ಕೋಸ್ಕರ ಕಾಂಟ್ರಾಕ್ಟರ್ಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಸೊ ಈಗ ಇವರು ಹೇಳಿದ್ರು, ಒಂದು ಕಂಪ್ಲೇಂಟ್ ಮಾಡಿದೆ ನಾನು, ಆ ಕಂಪ್ಲೇಂಟಿಗೆ 1 ವರ್ಷ ಆದ್ರೂ ಸರಿ ಆಗ್ಲಿಲ್ಲ. ಸೊ ಇವರು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವರು ಅದನ್ನು ಆ ಲೀಕೇಜ್ ಅಟೆಂಡ್ ಮಾಡುವವನಿಗೆ ಕಾಂಟ್ರಾಕ್ಟರ್ಗೆ ಹೇಳ್ಬೇಕು. ಅವ ಕಾಂಟ್ರಾಕ್ಟರ್ ಅಲ್ಲಿ ಹೇಳಲಿಕ್ಕೆ ಇವರಿಗೆ ಏನು ದಾಕ್ಷಿಣ್ಯ? ಅದು ಅದರ ಸೋರಿಕೆಯನ್ನು ತಡೆಗಟ್ಟಲಿಲ್ಲ. ಇಷ್ಟು ನೀರು ಲೀಕೇಜ್ ಆಗ್ತದೆ ಅಂತ ಹೇಳಿ ಆ ನೀರನ್ನು ತಡೆಗಟ್ಟಬೇಕು. ಟ್ಯಾಕ್ಸ್ ಕಲೆಕ್ಷನ್ ಆಗುದು ಯಾಕೆ ಆಗ್ತಾ ಇಲ್ಲ ಅಂತ ನೋಡಿ ಅದನ್ನು ತಡೆಗಟ್ಟಬೇಕು. ಮತ್ತೆ ಇದೆಂತದ್ದು ಹೋರ್ಡಿಂಗ್ಸ್ ಹಾಕಿದ್ದನ್ನು ಅದಕ್ಕೂ ಅವರು ಎಲ್ಲೆಲ್ಲ ಅಂದ್ರೆ ಅದರಲ್ಲಿ ಕಾನೂನಿನಲ್ಲಿ ಇದು ಉಂಟು. ಏನು ಅಂತ ಹೇಳಿದ್ರೆ, ಕಾನೂನಿನ ಪ್ರಕಾರ ಕಾರ್ಪೊರೇಷನ್ ಪರ್ಮಿಷನ್ ತಕೊಂಡು ಆ ಲೈಸೆನ್ಸ್ ಯಾವ ನಂಬರ್ ಅಲ್ಲಿ ಇಶ್ಯೂ ಆಗಿದೆ ಅಂತೇಳಿ ನಂಬರ್ ಹಾಕಿ ಅಲ್ಲಿ ಹೋರ್ಡಿಂಗ್ಸ್ ಹಾಕ್ಬೇಕು ಅಂತ ಇರುವಂತದ್ದು. ಎಷ್ಟು ಹೋರ್ಡಿಂಗ್ಗಳಲ್ಲಿ ಈಗ ನಂಬರ್ ಉಂಟು, ಅದನ್ನೆಲ್ಲ ನೋಡು ಸರ್. ಅದಕ್ಕೆಲ್ಲ ನೀವೇ ಹೊಣೆಗಾರರು ಅಂತ ಹೇಳ್ತೇನೆ ನಾನು. ಅಲ್ಲಿ ಪಾಲಿಕೆ ಅಧಿಕಾರಿಗಳು ಅನ್ನೋದಕ್ಕಿಂತ ನೀವು ರಾಜಕಾರಣಿಗಳು ಅದು ಹೊಣೆಗಾರ ಅಂತ ಬರ್ತೇನೆ. ಈ ವಿಷಯದಲ್ಲಿ ಬರ್ತೇನೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ಸೊ ವೀಕ್ಷಕರೇ,
ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಚರ್ಚೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹೀಗೆ ನೀವು ವಿರಾಮಕ್ಕೆ ಮೊದಲು ಒಂದು ವಿಷಯ ಬಂದ ವಾರ್ಡ್ ಕಮಿಟಿ ಮಾಡಿ ಅಂತ ವಾರ್ಡ್ ಕಮಿಟಿ ಅವರು ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಅಂತ ಒಪ್ಕೊಳ್ಬೋದು. ಆದರೆ ಇಲ್ಲಿ ನಮ್ಮ ಚರ್ಚೆ ನಡೀತಾ ಇರೋದು ಮಂಗಳೂರು ಮಹಾನಗರ ಪಾಲಿಕೆಗೆ ಆದಾಯ ಬರ್ತಾ ಇಲ್ಲ, ಅಂದ್ರೆ ಕಣ್ಣಿಗೆ ಕಾಣ್ತಾ ಇದೆ ಇಷ್ಟು ಆದಾಯ ನಮ್ದು ಇದೆ ಅಂತ, ಅದು ನಮಗೆ ಸಿಗ್ತಾ ಇಲ್ಲ. ವಾರ್ಡ್ ಕಮಿಟಿ ಅಂತ ಹೇಳಿದ್ರೆ ವಾರ್ಡ್ ಕಮಿಟಿಗೆ ಕಾನೂನು ಏನ್ ಹೇಳ್ತದೆ ಅಂದ್ರೆ ಪಾಲಿಕೆ ಆಯುಕ್ತರು ಅಲ್ಲಿಗೆ ಒಬ್ಬರು ನೋಡಲ್ ಆಫೀಸರ್ ಅಪಾಯಿಂಟ್ಮೆಂಟ್ ಮಾಡಬೇಕು. ಆ ನೋಡಲ್ ಆಫೀಸರ್ ದಾಖಲೆ ಪುಸ್ತಕ ಇಟ್ಟುಕೊಂಡು ವಾರ್ಡ್ ಏರಿಯಾದಲ್ಲಿ ಒಂದು ಆಫೀಸ್ ಮಾಡಿ ಅಲ್ಲಿ ದಾಖಲೆ ಎಲ್ಲ ಇಡಬೇಕು. ಅಲ್ಲಿ ಏನೆಲ್ಲ ಸಮಸ್ಯೆ ಉಂಟು ಒಂದು ಮೀಟಿಂಗ್ ಆಗುತ್ತದೆ, ವಾರ್ಡ್ ಜನರೆಲ್ಲ ಅವರವರ ಸಮಸ್ಯೆಗಳನ್ನು ದಾಖಲೆ ಮಾಡ್ತಾರೆ. ಅದು ದಾಖಲೆ ಆಗಬೇಕು, ಆ ಸಮಸ್ಯೆಗಳ ಪರಿಹಾರಕ್ಕೆ ಬೇಕಾದ ಕ್ರಮ ಕೈಗೊಳ್ಳಬೇಕಾದ ಕಾರ್ಪೊರೇಟರ್ ಅದಕ್ಕೆ ಉಸ್ತುವಾರಿ ಸಚಿವರು ಅಷ್ಟೇ. ಅಲ್ಲಿ ಪ್ರಶ್ನೆ ಏನು ಮತ್ತೆ ಈಗ ನಿಮ್ಗೆ ಆದಾಯದ ಪ್ರಶ್ನೆ ಬರುವಾಗ ಈಗ ವಾರ್ಡ್ನಲ್ಲಿರುವ ಪ್ರತಿಯೊಬ್ಬರಿಗೂ ಕಾನೂನಿನ ಮಾಹಿತಿ ಹೇಳ್ತಾರೆ, ನೋಡಿ ಇದು ನಿಮ್ಗೆ ಇಷ್ಟು ತಾರಿಗೆ ಪ್ರಶ್ನೆ ಈ ರೀತಿ ಉಂಟು, ನೀರಿನ ತೆರಿಗೆ ಹೀಗೆ ಉಂಟು ಅಂತೆಲ್ಲ ಜನರಿಗೆ ಹೇಳ್ತಾರೆ. ಅವಾಗ ಇವರಿಗೆ ವಾರ್ಡ್ ಕಮಿಟಿಯವರಿಗೆ ಒಂದು ಜವಾಬ್ದಾರಿ ಬರ್ತದೆ. ಅವರು ಕೇವಲ ಕಾಮಗಾರಿ ನಿರ್ವಹಿಸುವುದು ಮಾತ್ರವಲ್ಲ, ಅದಕ್ಕೆ ಬೇಕಾದ ಹಣವನ್ನು ಕ್ರೋಢೀಕರಿಸುವ ಜವಾಬ್ದಾರಿಯು ವಾರ್ಡ್ ಕಮಿಟಿ ಸದಸ್ಯರಿಗೆ ಇರ್ತದೆ. ಪಾಲಿಕೆಯ ಸಂಪೂರ್ಣ ಜವಾಬ್ದಾರಿ ಅವರ ಮೇಲೆ. ಯಾಕಂದ್ರೆ ನನ್ನ ಮನೆ ವಿಷಯ ಆಗುವಾಗ ನಾನು ಅದರಲ್ಲಿ ಆಸಕ್ತಿ ವಹಿಸಲೇಬೇಕು. ಆದ ಕಾರಣ ವಾರ್ಡ್ ಕಮಿಟಿ ಅದಕ್ಕೆ ಪೂರಕವಾಗಿ ಇದೆ ಹೊರತು ಅದಕ್ಕೆ ವಿರುದ್ಧವಾಗಿರುವಂತ ಪ್ರಶ್ನೆ ಅಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ನಾನು ಹೇಳ್ತಾ ಇದ್ದೇನೆ, ಇವರೇ ಹೇಳಿದ್ದರ ಪೂರಕವಾಗಿ ನಾನು ಹೇಳ್ತೇನೆ. ವಾರ್ಡ್ ಕಮಿಟಿ ರಚನೆ ಮಾಡುವುದರಿರುವಾಗ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ನೀರಿನ ಲೀಕೇಜ್ ಆಗ್ತಾ ಉಂಟು, ನೀರಿನ ಪೋಲಾಗಿ ಹೋಗ್ತಾ ಉಂಟು, ಇಮಿಡಿಯೇಟ್ ಅವರು ಈಗ ಕಾರ್ಪೊರೇಟರಿಗೆ ಕಾಯುವ ಬದಲು ಅವರು ಫೋನ್ ಮಾಡಿ ಹೇಳ್ಬೋದು, ಅವರ ಅಧಿಕಾರಿಗಳ ಹತ್ರ ಹೋಗ್ಬೋದು, ಕಾಂಟ್ರಾಕ್ಟರ್ ಅನ್ನು ಹಿಡ್ಕೊಂಡು ಬಂದದನ್ನು ಮಾಡಿಸ್ಬೋದು. ಸೊ ಅಲ್ಲಿ ಪೋಲ್ ಆಗುವುದು ನಿಲ್ತದೆ. ಟ್ಯಾಕ್ಸ್ ಕಟ್ಟಲಿಕ್ಕೆ ಒಬ್ಬನಿಗೆ ಕಷ್ಟ ಆಗ್ತದೆ, ಇಲ್ಲದಿದ್ರೆ ಯಾವ ರೀತಿ ಒಂದು ಫಾರ್ಮ್ ಫಿಲ್ಅಪ್ ಮಾಡಬೇಕು ಅಂತ ಗೊತ್ತಾಗುದಿಲ್ಲ ಅವನಿಗೆ, ಅದು ತೊಡಗಿರ್ತದೆ. ಆಗ ಅದನ್ನು ಹೇಗೆ ಅಂತ ಹೇಳಿಕೊಂಡು ಆ ವಾರ್ಡ್ ಕಮಿಟಿ ಅವರಲ್ಲಿ ಮಾತಾಡಿ, ಇಲ್ಲದಿದ್ರೆ ಕಾರ್ಪೊರೇಷನ್ನೇ ವಹಿಸಿಕೊಡುವುದು. ಓಕೆ, ಇಷ್ಟು ಕಾರ್ಪೊರೇಷನ್ ಕೌನ್ಸಿಲ್ ಅಲ್ಲಿ ತೀರ್ಮಾನ ಮಾಡುವುದು, ವಾರ್ಡ್ ಕಮಿಟಿ ಅವರು ಅವರವರ ಏರಿಯಾದ ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗೆ ಅವರಿಗೆ ಪ್ರೇರಣೆ ಕೊಡಬೇಕು ಅಂತ ಹೇಳಿ ಇನ್ಸೆಂಟಿವ್ ಕೊಡದಿದ್ರು ಪ್ರೇರಣೆ. ಫಾರ್ ಎಕ್ಸಾಂಪಲ್ ನಾನು ನೀವು ಫ್ರೆಂಡ್ಸ್ ನಿಮ್ಮಲ್ಲಿ ಹೇಳುದು ಟ್ಯಾಕ್ಸ್ ಕಟ್ಟಿದ ಅದು ಕಟ್ಟಿಸಿ, ಇಲ್ಲದ್ರೆ ಕಟ್ಟಿ ನಮಗೆ ಇನ್ಕಮ್ ಅದರಿಂದಲೇ ಬರಬೇಕಲ್ಲ, ಇದು ನಾವು ಮೈಂಟೈನ್ ಮಾಡ್ಬೇಕಲ್ಲ, ಕಾರ್ಪೊರೇಷನ್ ನಮ್ಮದಲ್ಲ, ಇಂಥದ್ದಿಂದ ಹೇಳುವಂತದೊಂದು ಜಾಗೃತಿ ಮೂಡಿಸುವಂತ ಕೆಲಸಗಳು ವಾರ್ಡ್ ಕಮಿಟಿಯಿಂದ ಆಗ್ತದೆ. ವಾರ್ಡ್ ಕಮಿಟಿ ಒಳ್ಳೇದು, ಬಟ್ ನನಗೆ ಗೊತ್ತಿಲ್ಲ ವಾರ್ಡ್ ಕಮಿಟಿ ಯಾಕೆ ಬೇಡ ಅಂತ ಹೇಳ್ತಾರೆ ಎಂಬುದನ್ನು ಗೊತ್ತಿಲ್ಲ. ನಾನು ಕಾರ್ಪೊರೇಟರ್ ಆಗಿದ್ದ 2 ವರ್ಷದಲ್ಲಿ ಕೂಡ ವಾರ್ಡ್ ಕಮಿಟಿ ಮಾಡಿದ್ದೇನೆ, ನನಗೆ ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ನಾನು ಕಾರ್ಪೊರೇಷನ್ ಇಂದ ಸ್ಯಾಂಕ್ಷನ್ ಮಾಡಿಸುವಂಥದ್ದು ಉಳಿದ ಕೆಲಸಗಳನ್ನು ನೋಡಿದ್ರೆ ಸಾಕಿತ್ತು. ಜನರ ಸಮಸ್ಯೆಗಳೇನು, ಜನರಿಗೆ ಏನೆಲ್ಲ ಆಗಬೇಕು ಎಂಬುದನ್ನು ವಾರ್ಡ್ ಕಮಿಟಿಯವರು ನನ್ನಲ್ಲಿ ಬಂದು ಹೇಳಿ ನಾನು ಮಾಡಿಸಿ ಕೊಡುವಂತ ಕೆಲಸಗಳನ್ನು ಮಾಡ್ತೀನಿ. ಕಾರ್ಪೊರೇಟರ್ ಹತ್ರ ಹೇಳ್ತಾರೆ ಕಾರ್ಪೊರೇಷನ್ ಆಫೀಸಲ್ಲಿ ಇರಿಂಚಿನ ಬಾರಿ ವಾರ್ಡ್ ಕಮಿಟಿ ವಿಷಯ ಪಾತೇನಿ ಎಲ್ಲ ಎದುರು ಪಾಠದಲ್ಲಿ ಬಂದು ಪೆಟ್ಟಾಪುಂಡು ಅವ್ರು ಪುಣಬೂರುಂಡು ಏರು ಜವಾಬ್ದಾರಿ ಒಬ್ಬರು ಯಾರು ನಮ್ಮ ಹಂಪನಗಟ್ಟೆ ಕಾರ್ಪೊರೇಟರ್ ಒಬ್ಬರು ಅಲ್ಲ, ಅದು ಆಕ್ಟ್ ಅಲ್ಲಿ ಉಂಟು, ಆಕ್ಟ್ ಅಲ್ಲಿ ಉಂಟು, ಆಕ್ಟ್ ನಲ್ಲಿ ವಾರ್ಡ್ ಕಮಿಟಿ ಆಗ್ಬೇಕು ಅಂತ ಆಕ್ಟ್ ಅಲ್ಲಿ ಉಂಟು. ವಾರ್ಡ್ ಕಮಿಟಿ ಮಾಡುವುದಕ್ಕೆ ವಾರ್ಡ್ ಕಮಿಟಿ ಮಾಡಿದ್ರೆ ಒಂದಿಷ್ಟು ಆದಾಯ ಬರಬಹುದು, ಆದ್ರೆ ಆ ಆದಾಯ ಪೂರ್ಣ ಪ್ರಮಾಣದಲ್ಲಿ ವಸೂಲಿ ಮಾಡುವಂತ ಜವಾಬ್ದಾರಿ ಅವರ ಹತ್ರ ಇರುವುದಿಲ್ಲ. ಇಲ್ಲಿ ಮಾರ್ಗ ಆಗ್ಬಹುದು. ಇಲ್ಲಿ ನಾವು ಹೇಳ್ತಾ ಇರೋದು ಇಲ್ಲ, ಅಧಿಕಾರಿಗಳು ನೀವು ಹೇಳಿದಾಗೆ ಅಧಿಕಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲ, ಆದ್ರಿಂದ ವಸೂಲಿ ಮಾಡ್ಲಿಕ್ಕೂ ಹೋಗ್ಲಿಕ್ಕೆ ಅಧಿಕಾರಿಗಳಂದ್ರೆ ಸಿಬ್ಬಂದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲ. ಆದ್ರೆ ಇಲ್ಲಿ ಹೊರ ಗುತ್ತಿಗೆಯಾಗಿ ತಗೊಳ್ತಾರೆ, ಅವರು ಕೆಲಸ ಮಾಡಿದ್ರೆ ಅವರನ್ನು ಹೇಗೆ ನಿಭಾಯಿಸುದು? ಅವರು ಕೆಲಸ ಮಾಡ್ತಾ ಇಲ್ವಲ್ಲ. ಹೊರಗುತ್ತಿಗೆಯವರಿಗೆ ಕಮಿಟ್ಮೆಂಟ್ ಏನು? ಇನ್ನೊಂದು ನಾನು ಹೇಳುದು ಹೊರಗುತ್ತಿಗೆಯವರಿಗೆ ಕಮಿಟ್ಮೆಂಟ್ ಏನುಂಟು? ಅವನು ಬರ್ತಾನೆ, ಕಾಂಟ್ರಾಕ್ಟ್ ತಗೊಳ್ತಾನೆ, ನಾಳೆ ಇವತ್ತು ನೀವು ಬೇಡ ಅಂತ ಹೇಳಿದ್ರೆ ನಾಳೆ ಹೊರಟೋಗ್ತಾನೆ, ಇಲ್ಲಾಂದ್ರೆ ನೀವು ನಾನು ಜಾಸ್ತಿ ನೋಡು ನೀನು ಮಾಡಿದ ಕೆಲಸ ಸರಿ ಆಗ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರೆ ನಾಳೆ ರಿಸೈನ್ ಬರೆದು ಕೊಟ್ಟು ಅವನಿಗೆ ಬೇಕಾದ ರೀತಿಯಲ್ಲಿ ಹಣ ಮಾಡಿಕೊಂಡು ಹೊರಟು ಹೋದ್ರು ಯಾರು ಕೇಳುವವರು ಇಲ್ಲ. ಅಲ್ಲಿ ಅವರಿಗೆ ಕಮಿಟ್ಮೆಂಟ್ ಏನುಂಟು? ಇನ್ನೊಂದು ಪ್ರಮುಖ ಅಂಶ ನಾನು ಹೇಳ್ತೇನೆ, ಆಸ್ತಿ ಈ ತೆರಿಗೆ ಸಂಗ್ರಹದ ಇನ್ನೊಂದು ಪ್ರಮುಖ ಭಾಗ ಆಸ್ತಿ ತೆರಿಗೆ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಅಂತ ಮಾಡಿದ್ದಾರೆ. ಸ್ವಯಂ ಘೋಷಿತ ಆಸ್ತಿ ತೆರಿಗೆಯ ಒಳಗೆ ಆರೋಗ್ಯಕರ ಅಂತ ಇದೆ, ಅದು ಅದಕ್ಕೆ ಸೇರಿಸಲ್ಪಟ್ಟಿದೆ. ಆರೋಗ್ಯಕರ ಅಂದ್ರೆ ಈ ಕಸ ವಿಲೇವಾರಿ ಅದಕ್ಕೆ ಸಂಬಂಧಪಟ್ಟ ಇರುವಂತಹದ್ದು. ಇದು ಇತ್ತೀಚೆವರೆಗೆ ನಡೆದಿತ್ತು. ಕಳೆದ 2-3 ವರ್ಷದಿಂದ ಆಸ್ತಿ ತೆರಿಗೆ ಜೊತೆಗೆ ಕಸ ವಿಲೇವಾರಿ ತೆರಿಗೆ ಅಂತ ಸಂಗ್ರಹ ಮಾಡಿದ್ರು. ನಾನು ಮಾಹಿತಿ ಹಾಕಲಿಕ್ಕೆ ಕೇಳಿದೆ, ಕಸ ವಿಲೇವಾರಿ ತೆರಿಗೆ ಯಾವ ರೀತಿ ನೀವು ಯಾವ ನಿಯಮ ಪ್ರಕಾರ ಕೈಗೊಳ್ತಾ ಇದ್ದೀರಿ ಅಂತ. ಅಲ್ಲಿ ಏನು ನನಗೆ ಉತ್ತರ ಬಂತು ಅಂದ್ರೆ ಅದಕ್ಕೊಂದು ನಿಯಮ ಉಂಟು. ಆಸ್ತಿ ಕಸ ವಿಲೇವಾರಿಗೆ ಬೇಕಾಗಿಯೇ ಒಂದು ಸ್ಪೆಸಿಫಿಕ್ ಆಗಿ ಕೌನ್ಸಿಲ್ ಮೀಟಿಂಗ್ ಕರೆದು ಅಲ್ಲಿ ತೀರ್ಮಾನ ಮಾಡಿ ಆ ತೀರ್ಮಾನವನ್ನು ಜನರಿಗೆ ತಿಳಿಸಿ, ಜನರ ಅಭಿಪ್ರಾಯ ವಿರುದ್ಧವಿದ್ದರೆ ಅದನ್ನು ಮತ್ತೆ ಕೌನ್ಸಿಲ್ ಮಾಡಿ ಮತ್ತೆ ಸರ್ಕಾರಕ್ಕೆ ಬರೆದು ಸರ್ಕಾರದ ಅಪ್ರೂವಲ್ ತಕೊಂಡು ಮತ್ತೆ ಜನರಿಗೆ ತಿಳಿಸಿ ಅದನ್ನು ಜಾರಿ ಮಾಡಬೇಕಾಗಿತ್ತು. ಅದು ಯಾವುದು ಮಾಡದೆ ಇವ್ರು ಏನ್ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಆಸ್ ಎನ್ ಅಡ್ಮಿನಿಸ್ಟ್ರೇಟರ್ ಜಿಲ್ಲಾ ಮಿನಿಸ್ಟರ್ ಜೊತೆ ಕೂತ್ಕೊಂಡು ನಿಯಮಕ್ಕಿಂತ ಜಾಸ್ತಿ, ನಿಯಮ ಏನ್ ಹೇಳ್ತದೆ ಮ್ಯಾಕ್ಸಿಮಮ್ 1,000 ರೂಪಾಯಿ ಒಂದು ತಿಂಗಳಿಗೆ ದೊಡ್ಡ ಆಸ್ತಿಗೆ ತಗೊಳ್ಬಹುದು ಅಂತ ಉಂಟು. ಆದ್ರೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ 12,000 ಆಗುತ್ತೆ ವರ್ಷಕ್ಕೆ, ಇವರು 36,000 ರೂಪಾಯಿಗೆ ಚಾರ್ಜ್ ಮಾಡಿದ್ದಾರೆ. ಅಪ್ರೂವಲ್ ಕೊಟ್ಟಿದ್ದಾರೆ 36,000
ಆದೇಶ ಬಂತು ಅಂದ್ರೆ ಅದರ ಅರ್ಥ ಏನು? ಇದು ಆದಾಯ ಬರ್ತಾ ಇದೆ ಅಂತ ಹಾಗಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯು 3 ಪಾಲು ಜಾಸ್ತಿ ಆದಾಯ ಕೊಡ್ತಾ ಇದ್ದಾನೆ, ನಿಯಮಕ್ಕಿಂತ ಜಾಸ್ತಿ ನಾವು. ಹಾಗಾದ್ರೆ ಮಂಗಳೂರು ಪಾಲಿಕೆಗೆ ಬಹಳ ಸಿಕ್ಕಾಪಟ್ಟೆ ಆಸ್ತಿ ಆದಾಯ ಬರ್ತಾ ಇಲ್ಲ, ಹಣದ ಕೊರತೆ ಗ್ಯಾರಂಟಿ ಇಲ್ಲ ಮಹಾನಗರ ಪಾಲಿಕೆಯಲ್ಲಿ. ಮನೆ ಕಟ್ಟಬೇಕಿದ್ರೆ ಇಲ್ಲ, ಬಂದದ್ದು ಸೋರಿಕೆ ಆಗ್ತದೆ, ಬಹಳಷ್ಟು ಸೋರಿಕೆ. ಯಾವ ರೀತಿ ಸೋರಿಕೆ ಆಗ್ತಾ ಇದೆ? ಕಾಮಗಾರಿಗೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ನಮ್ಮ ಕಾವೂರಿಗೆ ಬನ್ನಿ, ಕಾವೂರಲ್ಲಿ ಟಾಪ್ ಮೋಸ್ಟ್ ಪ್ಲೇಸ್, ರಸ್ತೆಯ ಟಾಪ್ ಮೋಸ್ಟ್ ಪ್ಲೇಸ್ ಅಲ್ಲಿ ಒಂದು ಚರಂಡಿ ಮಾಡಿದ್ದಾರೆ. ಆ ಚರಂಡಿ ರಸ್ತೆ ಮಧ್ಯದಲ್ಲಿದೆ, ಅದಕ್ಕೆ ಕಾಂಕ್ರೀಟ್ ಸ್ಲ್ಯಾಬ್ ಹಾಕಿದ್ದಾರೆ. ಕಾಂಕ್ರೀಟ್ ಚರಂಡಿ, ಕಾಂಕ್ರೀಟ್ ಸ್ಲ್ಯಾಬ್. ಆ ಚರಂಡಿಗೆ ನೀರೆಲ್ಲಿಂದ ಹೋಗ್ಬೇಕು ಸ್ವಾಮಿ? ಅಂತ ಜಾಗದಲ್ಲಿ ಆ ಚರಂಡಿ ಅವಶ್ಯಕತೆ ಇರಲಿಲ್ಲ. ವೇಸ್ಟ್ ಹಣ. ಇನ್ನೊಂದು ಇತ್ತೀಚೆಗೆ ಕಾಂಕ್ರೀಟ್ ರೋಡ್ ಮಾಡಿದ್ರು. ಕಾಂಕ್ರೀಟ್ ರೋಡ್ ಮಾಡ್ಲಿಕ್ಕೆ ಎಂಜಿನಿಯರ್ಗಳು ಇದ್ದಾರೆ, ಕನ್ಸಲ್ಟೆಂಟ್ ಇದ್ದಾರೆ, ದೊಡ್ಡ ದೊಡ್ಡ ತಲೆಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಆದ್ರೆ ಕಾಂಕ್ರೀಟ್ ರೋಡ್, ಫಾರ್ ಎಕ್ಸಾಂಪಲ್ ಬನ್ಸ್ ಹಾಸ್ಟೆಲ್ನಲ್ಲಿ ಹೇಳ್ತೇನೆ, ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ರೋಡ್ ಮಾಡುವಾಗ ಅವರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಡ್ರೈನೇಜ್ ಉಂಟು ಅಂತ ಗೊತ್ತಿರ್ಲಿಲ್ವಾ? ಅದು ಗೊತ್ತಿತ್ತು. ಅದಕ್ಕೆ ವ್ಯವಸ್ಥಿತವಾಗಿ ಅರೇಂಜ್ಮೆಂಟ್ ಮಾಡಬೇಕಿತ್ತು. ಅದರಿಂದ ಏನಾಗಿದೆ, ಕಾಂಕ್ರೀಟ್ ರೋಡ್ ಆಗಿ 1 ವರ್ಷ ಆಗುವಾಗ ಕಂಪ್ಲೀಟ್ ಡ್ರೈನೇಜ್ ಓವರ್ಫ್ಲೋ ಆಗ್ಲಿಕ್ಕೆ ಶುರು ಆಯ್ತು, ಕಟ್ ಆಯ್ತು, ಕಂಪ್ಲೀಟ್ ಅದನ್ನು ಕಟ್ ಮಾಡಿ ತೆಗೆದ್ರು. ಸೊ ಕಾಂಕ್ರೀಟ್ ಮಾಡ್ಲಿಕ್ಕೆ ಕಾಂಕ್ರೀಟ್ ಮಾಡ್ಲಿಕ್ಕೆ ಹಣ, ಕಟ್ ಮಾಡ್ಲಿಕ್ಕೆ ಹಣ, ಅದನ್ನು ಫಿಕ್ಸ್ ಮಾಡ್ಲಿಕ್ಕೆ ಹಣ. ಸೊ ಇದು ಸೋರಿಕೆ ಯಾವುದಲ್ವಾ? ಇದು ಸೋರಿಕೆ ಯಾವುದಲ್ವಾ? ಹೀಗೆ ಸೋರಿಕೆ ಆಗುದು ಹೀಗೆ. ಆದಾಯ ಇದೆ, ಅದನ್ನು ಸದ್ಬಳಕೆ ಮಾಡ್ಕೊಳ್ಳಲ್ಲಿ ಸೋಲ್ತಾ ಇದೆ. ಸದ್ಬಳಕೆ ಅಲ್ಲ, ಕರೆಕ್ಟ್ ಆಗಿ ಅಂದ್ರೆ ಅದು ಒಮ್ಮೆ ಡ್ರೈನೇಜ್ ಮಾಡುವ ಸಂದರ್ಭದಲ್ಲಿ ಡ್ರೈನೇಜ್ ಆ ಒಂದು ಕಾಂಕ್ರೀಟ್ ರೋಡ್ ಮಾಡುವಾಗ ಅಲ್ಲಿ ತೋಡ್ಬೇಕಾದ್ರೆ ತೋಡು, ಅದರ ಡ್ರೈನೇಜ್ ಇದ್ರೆ ಡ್ರೈನೇಜಿನ ವ್ಯವಸ್ಥೆಯನ್ನು ಕರೆಕ್ಟ್ ಮಾಡಿಕೊಂಡು ಹೋಗುವಂಥದ್ದು, ಇದನ್ನೆಲ್ಲ ಮಾಡಿ ಮತ್ತೆ ನೀರಿನ ಪೈಪನ್ನು ಕರೆಕ್ಟ್ ಮಾಡುವಂಥದ್ದು, ಅದನ್ನೆಲ್ಲ ಮಾಡಿದ ನಂತರ ಮತ್ತೆ ಅವರು ಕಾಂಕ್ರೀಟ್ ಹಾಕ್ತಾರೆ. ನಿಮಗೆ ಉದಾಹರಣೆ ಕೊಡ್ತೇನೆ. ನಾನು ಕಾರ್ಪೊರೇಟರ್ ಆಗಿರುವ ಸಂದರ್ಭದಲ್ಲಿ, ಕೊಡಿಯಾಲ್ ಬೈಲಿಗೆ ಕಾರ್ಪೊರೇಟರ್ ಆಗಿರುವ ಸಂದರ್ಭದಲ್ಲಿ ಲಿಂಗೇಗೌಡರು ಎಂಜಿನಿಯರ್, ಈಗಲೂ ಕೂಡ ಅವರು ಲಿಂಗೇಗೌಡರು ಎಂಜಿನಿಯರ್, ನಾನು ಕಾರ್ಪೊರೇಟರ್. ಅವಾಗ ಕಮಿಷನರಿ ಆದಿದ್ರು ಇವರು ನಮ್ಮ ಇಬ್ರಾಹಿಂ ಕಮಿಷನರ್. ನಮಗೆ ಯಾವ ಕನ್ಸಲ್ಟೆನ್ಸು ಇರಲಿಲ್ಲ, ಯಾರು ಇರಲಿಲ್ಲ. ಇದು ಬನ್ಸ್ ಹಾಸ್ಟೆಲ್ ಸರ್ಕಲ್ನಿಂದ PVS ತನಕ ಒಂದು ರೋಡ್ ಮಾಡಿದ್ದೇನೆ ನನ್ನ ಟೈಮಿನಲ್ಲಿ, ಕಾಂಕ್ರೀಟ್. ಆಗ ಅದಕ್ಕೆ ಪ್ರಪೋಸಲ್ ಏನಿತ್ತು ಅಂತ ಹೇಳಿದರೆ ಅಲ್ಲಿ ತುಂಡು ಕಾಂಕ್ರೀಟ್ ಹಾಕೋದು ಅಂತ. ಅದಕ್ಕೆ ನಾನು ಹೇಳಿದೆ, ನೀವು ನನ್ನ ವಾರ್ಡಲ್ಲಿ 3-4 ಕಡೆಯಲ್ಲಿ ತುಂಡು ಮಾಡುವುದಕ್ಕಿಂತ ನನಗೆ ಒಂದು ರೋಡನ್ನು ಕಂಪ್ಲೀಟ್ ಮಾಡಿಕೊಡಿ, ಅದು ಸಾಕು ಅಂತ ಹೇಳಿದರು. ಸೊ ಅವರು ಇಂಟ್ರೆಸ್ಟ್ ತಗೊಂಡಾಗ ಕೆಲಸ ಮಾಡಿದ್ದು. ಏನು ಮಾಡಿದ್ದೇವೆ, ಎವ್ರಿ 30 ಮೀಟರಿಗೆ ಒಂದು ಡಕ್ಟ್ ಇಟ್ಟಿದ್ದೇವೆ. ಆ ಡಕ್ಟ್ ಇಟ್ಟು ಅದರಲ್ಲಿ ಹೊಯ್ಗೆ ತುಂಬಿಸಿದೆವು. ಎವ್ರಿ 30 ಮೀಟರ್ಗೆ ನೀವು ಹೋಗಿ ನೋಡ್ಬೋದು. ಈಗ ಆ ರೋಡಲ್ಲಿ ಎವ್ರಿ 30 ಮೀಟರ್ಗೆ ಒಂದು ಡಕ್ಟ್ ಉಂಟು. ಡಕ್ಟ್ ಇಟ್ಟು ಹೊಯ್ಗೆ ತುಂಬಿಸಿದೆ. ಪೈಪ್ ಏನೇ ನೀರಿನ ಕನೆಕ್ಷನ್ ಆಗಬೇಕು, ಎಲೆಕ್ಟ್ರಿಸಿಟಿ ಕೇಬಲ್ ಹೋಗ್ಬೇಕು, ಇನ್ನೇನಾದ್ರೂ ಕೇಬಲ್ ಹೋಗ್ಬೇಕು, ಇದೆಲ್ಲ ಹೋಗ್ಬೇಕಿದ್ರು ಸಹ ಆ ಡಕ್ಟಿನ ಒಳಗೆ ಹೋಗಿ ಕೊಂಡೋಗ್ತಾ ಇದ್ರು. ಆ ಡ್ರೈನೇಜ್ ಕೂಡ ಆಗಲೇ ಆ ಟೈಮಿನಲ್ಲಿ ಎಲ್ಲವನ್ನು ಕರೆಕ್ಟಾಗಿ ಮಾಡಿದ ಕಾರಣ ಇವತ್ತು ಈಗ ನನ್ನ ಪ್ರಕಾರ 15 ವರ್ಷ ಆಯಿತು, ಒಂದೇ ಒಂದು ಕಡೆಯಲ್ಲಿ ರೋಡ್ ಕಟ್ಟಾಗಲಿಲ್ಲ 15 ವರ್ಷದಲ್ಲಿ. ಸೊ ಆಗ ಯಾವ ಎಂಥದ್ದು ಕನ್ಸಲ್ಟೆಂಟು ಇರಲಿಲ್ಲ, ಯಾರು ಇರಲಿಲ್ಲ. ನಾನು ಲಿಂಗೇಗೌಡರು ಇಬ್ಬರೇ ಅದನ್ನು ಆ ಕೆಲಸ ಮಾಡಿಕೊಂಡದ್ದು. ಯಾಕೆಂದರೆ ಒಂದಾನೊಂದು ಟೈಮಿನಲ್ಲಿ ನಾನು ದುಬೈಯಲ್ಲಿದ್ದೆ. ನನಗೆ ಗೊತ್ತು ಅಲ್ಲಿ ಯಾವ ರೀತಿಯಲ್ಲಿ ಕೆಲಸಗಳಾಗ್ತದೆ ಅಂತ ನೋಡಿಕೊಂಡು ಅದೇ ನೆನಪಿನಲ್ಲಿ ನಾನು ಹೇಳಿದೆ ನನಗೆ ಹೀಗೆ ಆಗಬೇಕು ಅಂತ. ಈಗಲೂ ಆ ರಸ್ತೆ ವ್ಯವಸ್ಥಿತವಾಗಿ ಚೆನ್ನಾಗಿಯೇ ಇದೆ. ಸೊ ಅದನ್ನು ವಿಸ್ತರಿಸಿ ಮಾಡುವ ಕೆಲಸ ಕೂಡ ನಡೀತಾ ಇದೆ. ಓಕೆ, ಇನ್ನಷ್ಟು ಚರ್ಚೆ ಮಾಡೋಣ ಅಂತ, ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಮಾತಾಡ್ತಿದ್ದೇವೆ ಪಾಲಿಕೆಗಿಲ್ಲದ ಆದಾಯ. ಅದು ಮಂಗಳೂರು ಮಹಾನಗರ ಪಾಲಿಕೆ ಆದಾಯ ಇಲ್ಲದೆ ಕೊರಗ್ತಾ ಇದೆ, ಅಥವಾ ಮಂಗಳೂರು ಪಾಲಿಕೆಗೆ ಆದಾಯ ಸಾಕಷ್ಟು ಸಿಗ್ತಾ ಇಲ್ಲ, ಅದರಿಂದ ಆಡಳಿತ ನಿರ್ವಹಣೆ ಕಷ್ಟ ಆಗ್ತಾ ಇದೆ ಎಂಬ ಮಾತು ಬರ್ತಾ ಇದೆ. ಸೊ ಇದು ಖುದ್ದು ಸಚಿವರು ಅಂದರೆ ಇಲ್ಲಿ ಆದಾಯ ಸೋರಿಕೆ ಆಗ್ತಾ ಇರುವಂಥ ಪ್ರಶ್ನೆ ಬಂದಾಗ ಇಲ್ಲಿ ಆದಾಯ ಪ್ರತಿಷ್ಠಿತರು, ನೀರಿನ ಬಿಲ್ ಬಂದಾಗ ಪ್ರತಿಷ್ಠಿತರು ಬಾಕಿ ಇಟ್ಟಿದ್ದಾರೆ, ತೆರಿಗೆ ವಿಷಯ ಬಂದಾಗ ಅದನ್ನು ಪ್ರತಿಷ್ಠಿತ ಕಂಪನಿಗಳು ಬಾಕಿ ಇಟ್ಟಿದ್ದಾರೆ. ಇಲ್ಲಿ ಯಾಕೆ ಅಂದ್ರೆ ಪ್ರತಿಷ್ಠಿತರು ಅಂತ ಹೇಳುವಾಗ ಇಲ್ಲಿ ಅವರದ್ದು ದೊಡ್ಡ ಮೊತ್ತವೇ ಆಗಿರ್ತದೆ, ಸಣ್ಣದೇನು ಆಗಿರೋದಿಲ್ಲ. ಸೊ ಅಂತ ಮೊತ್ತಗಳನ್ನು ಯಾಕೆ ಬಾಕಿ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಪತ್ರಕ್ಕೆ ಸರಿಯಾಗಿ ಉತ್ತರ ಅಧಿಕಾರಿಗಳಿದ್ರೆ ಏನ್ ಮಾಡಕ್ಕಾಗುತ್ತೆ? ಅಲ್ಲ, ಪ್ರತಿಷ್ಠಿತರು ಬಾಕಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಕಲೆಕ್ಷನ್ ಮಾಡ್ಲಿಕ್ಕೆ ಪ್ರತಿಷ್ಠಿತರ ವಿಷಯದಲ್ಲಿ ಇವರಿಗೆ ಯಾಕೆ ದಾಕ್ಷಿಣ್ಯ? ಪಾಪದವರು, ಅವನು ಒಬ್ಬ ಪಾಪದವ ಬಡವ ಒಂದು 100 ರೂಪಾಯಿ ಬಾಕಿ ಇಟ್ರೆ ಇವರಿಗೆ ನೋಟಿಸ್ ಮಾಡ್ಲಿಕ್ಕೆ ಗೊತ್ತುಂಟು, ಅದಂತ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಗೊತ್ತುಂಟು. ಇವರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗ, ಟ್ಯಾಕ್ಸ್ ಕೊಡುವಾಗ
ಪ್ರತಿಷ್ಠರು ಮತ್ತು ಪಾಪದವರು ಎಂಬ ಡಿಫರೆನ್ಸ್ ಉಂಟಾ? ನನ್ನ ಪ್ರಕಾರ ನನ್ನ ಪ್ರಕಾರ ಇಲ್ಲಿ ಅಂಥದ್ದೇನಿಲ್ಲ. ಡಿಫ್ರೆನ್ಸ್ ಇಲ್ಲ. ಅವರು ಪಾಪದವರು ಅಥವಾ ಜನಸಾಮಾನ್ಯರು ಅಂತ ಏನಿದ್ದಾರೆ ಅವರು ರೆಗ್ಯುಲರ್ ಆಗಿ ಕಟ್ತಾ ಇದ್ದಾರೆ. ಇಲ್ಲಿ ಯಾರು ದೊಡ್ಡ ಆದಾಯವನ್ನು ಹೊಂದಿದಾರೋ ಅವರು ಮಾತ್ರ ಕಟ್ತಾ ಇಲ್ಲ ಅಂತ. ಕಲೆಕ್ಷನ್ ಮಾಡ್ಲಿಕ್ಕೆ ಅವರಿಗೆ ಕಾನೂನಿನಲ್ಲಿ ಅವಕಾಶ ಉಂಟು. ಅವರಿಗೆ ಎಂಥದ್ದು ಕೋರ್ಟಿಗೆ ಹೋಗ್ಬೋದು, ಇಲ್ಲದಿದ್ರೆ ಅವರ ಪ್ರಾಪರ್ಟಿಯನ್ನು ಜಪ್ತಿ ಮಾಡಬಹುದು. ಇಂಥದ್ದೆಲ್ಲ ಪ್ರೊವಿಷನ್ ಕಾನೂನಿನಲ್ಲಿ ಅವಕಾಶ ಇರುವಾಗ ಯಾಕೆ ಮಾಡ್ತಾ ಇಲ್ಲ? ಅದನ್ನು ಮಾಡ್ಬೇಕು ಅಧಿಕಾರಿಗಳು. ಮತ್ತೆ ಕೆಲವೊಂದು ಕಡೆಯಲ್ಲಿ ಟ್ಯಾಕ್ಸ್ ಬಾಕಿ ಇರುವಂತ ಪ್ರಶ್ನೆ ಏನ್ ಬಂದಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವು ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಈಗ ಬೀಂಗ್ ಎನ್ ಅಡ್ವೊಕೇಟ್ ನನ್ಗೆ ಗೊತ್ತು, ಲೀಗಲ್ ಒಪಿನಿಯನ್ಗೆಲ್ಲ ಕೆಲವರು ಬರ್ತಾರೆ. ಬರುವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಎಷ್ಟೋ ವರ್ಷಗಳಿಂದ ವಾಸವಾಗಿದ್ದಾರೆ, ಬಟ್ ಅವರಿಗೆ ಇನ್ನೂ ಇವತ್ತಿಗೂ ಕಂಪ್ಲೀಷನ್ ಸಿಕ್ಲಿಲ್ಲ. ಕಂಪ್ಲೀಷನ್ ಸಿಕ್ಲಿಲ್ಲ ಅಂತ ಹೇಳಿ ಆಗುವಾಗ ಅವರಿಗೆ ಟ್ಯಾಕ್ಸ್ ಇಲ್ಲ. ಎಷ್ಟು ವರ್ಷದಿಂದ ಟ್ಯಾಕ್ಸ್ ಕಟ್ತಾ ಇಲ್ಲ, ಟ್ಯಾಕ್ಸ್ ಇಲ್ಲದೆ ವಾಸವಾಗಿದ್ದಾರೆ. ನೀರು ಉಂಟು, ಎಲೆಕ್ಟ್ರಿಸಿಟಿ ಉಂಟು, ಎಲ್ಲ ಉಂಟು. ಅಂದ್ರೆ ಅವರಿಗೆ ಕಂಪ್ಲೀಷನ್ ಸಿಗ್ಲಿಲ್ಲ, ಆದ್ರೆ ಎಲೆಕ್ಟ್ರಿಸಿಟಿ ಸಿಕ್ಕಿದೆ, ನೀರು ಸಿಗ್ತಾ ಇದೆ, ಎಲ್ಲ ಸಿಗ್ತಾ ಇದೆ. ಕಾರ್ಪೊರೇಷನ್ ಕೊಟ್ಟಿದೆ. ಯಾಕಂದ್ರೆ ಮೇ ಬಿ ಇಟ್ ಈಸ್ ಆನ್ ದ ಕಮರ್ಷಿಯಲ್ ರೇಟ್. ನೀರು ಕಂಪ್ಲೀಷನ್ ಸಿಕ್ಕದೆ ಕಮರ್ಷಿಯಲ್ ರೇಟ್ ಅಲ್ಲಿ ಇವತ್ತು ಹೋಗ್ತಾ ಉಂಟು. ಸೊ ಅದರ ಇದಕ್ಕೆ ಆದಾಯ ಹೆಚ್ಚು ಬರ್ತಾ ಇದೆ ಅಂತ ಕಮರ್ಷಿಯಲ್ ರೇಟ್ ನಲ್ಲಿ ಹೋಗ್ತಾ ಇದೆ. ಇದರ ಅರ್ಥ ಆದಾಯ ಹೆಚ್ಚು. ನೀರಿನ ಬಿಲ್ ಕಟ್ತಿರ್ಬೋದು ಅಪಾರ್ಟ್ಮೆಂಟಿನವರು, ನೀರಿನ ಬಿಲ್ ಬಟ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವರಿಗೆ ಪ್ರಯೋಜನ ಇಲ್ಲ. ಅಲ್ಲಿ ಟ್ಯಾಕ್ಸ್ ಅದು ಬಾಕಿಯೇ ಆಗ್ತದೆ. ಪ್ರಾಪರ್ಟಿ ಟ್ಯಾಕ್ಸ್, ಮನೆ ತೆರಿಗೆ, ಅದು ಅಲ್ಲಿ ಬಾಕಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಅವರಿಗೆ ಅಲ್ಲಿ ಪ್ರೊವಿಷನ್ ಮಾಡಿ ಕೊಡ್ಲಿಲ್ಲ. ಪಾಪ ಆ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದವನ ತಪ್ಪಲ್ಲ ಅದು. ಬಿಲ್ಡರ್ ಕಂಪ್ಲೀಷನ್ ಸರ್ಟಿಫಿಕೇಟ್ ತೆಗೆದು ಕೊಡ್ಬೇಕಿತ್ತು. ಬಿಲ್ಡಿಂಗ್ ಕಟ್ಟಿದ ನಂತರ ಅವರಿಂದ ಹಣ ವಸೂಲು ಮಾಡಿದ ನಂತರ, ಲೈಸೆನ್ಸ್ ತಗೊಂಡು ಮಾಡಿದ ನಂತರ ಅವನು ಅದಕ್ಕೆ ಸರಿಯಾದ ಕರೆಕ್ಟ್ ಆಗಿ ಬಿಲ್ಡಿಂಗ್ ಕಟ್ಟಿಕೊಂಡು ಅದಕ್ಕೆ ಕಂಪ್ಲೀಷನ್ ತೆಗೆದು ಕೊಡ್ಬೇಕಿತ್ತು. ಅದನ್ನು ಕಂಪ್ಲೀಷನ್ ತೆಗೆದು ಕೊಡ್ಬೇಕು ಅಂದಿದ್ರೆ ಬಿಲ್ಡಿಂಗ್ ಕಟ್ಟುವ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗೆ ಸ್ಟೆಪ್ ಬೈ ಸ್ಟೆಪ್ ಇವನು ಡಿವಿಯೇಷನ್ ಮಾಡ್ತಾನಂತ ನೋಡ್ಬೇಕಿತ್ತು. ಈ ನೋಡದ ಕಾರಣ ಈ ಸ್ಟೇಜಿಗೆ ಬಿಲ್ಡಿಂಗ್ ಡಿವಿಯೇಷನ್ ಆಗಿ ಬಂದು ನಿಂತು ಅಧಿಕಾರಿಗಳ ಕಣ್ಣು ಮುಚ್ಚಿದ ಕಾರಣ, ಆ ಡಿವಿಯೇಷನ್ ಆದ ಕಾರಣ ಇವತ್ತು ಪಾಪ ಆನ್ ಆರ್ಡಿನರಿ ಪರ್ಸನ್ ಒಂದು ಅಪಾರ್ಟ್ಮೆಂಟ್ ತಕೊಂಡವ ಸಫರ್ ಆಗ್ತಾನೆ. ಬಿಲ್ಡರ್ ಎಲ್ಲಿಯೂ ಸಫರ್ ಆಗ್ತಾ ಇಲ್ಲ, ಅಪಾರ್ಟ್ಮೆಂಟ್ ತಕೊಂಡವ ಸಫರ್ ಆಗ್ತಾ ಇದ್ದಾನೆ. ಅವನು ಸಫರ್ ಆಗ್ತಾನೆ, ಈವನ್ ಕಾರ್ಪೊರೇಷನ್ ಸಫರ್ ಆಗ್ತದೆ. ಕಾರ್ಪೊರೇಷನ್ ಎಲ್ಲಾ ಫೆಸಿಲಿಟಿ ಅವರಿಗೆ ಕೊಡ್ತಾ ಉಂಟು, ಬಟ್ ಕಾರ್ಪೊರೇಷನ್ ಕಾರ್ಪೊರೇಷನ್ ಫೆಸಿಲಿಟಿ ಅಂದ್ರೆ ನೀರ್ ಇಸ್ ಬೇಸಿಕ್ ಕಮ್ಯುನಿಟಿ. ನೀರನ್ನು ಡಿಸ್ಕನೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀರನ್ನು ಡಿಸ್ಕನೆಕ್ಟ್ ಮಾಡಿದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ವಾಸಿಗಳು ಕಂಡಕ್ಟರ್ ಅಥವಾ ಯಾರೋ ಅವನು ಅಪಾರ್ಟ್ಮೆಂಟ್ ಮಾಲಕ ಇದ್ದಾನೆ, ಅವನ ಹತ್ರ ಹೋಗ್ತಾರೆ, ಅವ್ನು ಮಾಡಿ ಕೊಡ್ತಾನೆ. ಅಲ್ಲ, ನೀರು ಡಿಸ್ಕನೆಕ್ಟ್ ಮಾಡಬಾರ್ದು ಅಂತಲೇ ಇರುವಂತದ್ದೇ. ವಾಟರ್ ಅಂಡ್ ಎಲೆಕ್ಟ್ರಿಸಿಟಿ ಬೇಸಿಕ್ ಕಮ್ಯುನಿಟಿ ಆದ ಕಾರಣ ಈವನ್ ಕೋರ್ಟ್ ಕೂಡ ಹೇಳ್ತದೆ ನೀರು ಮತ್ತು ವಾಟರ್ ಅಂಡ್ ಎಲೆಕ್ಟ್ರಿಸಿಟಿ ಆರ್ ದ ಬೇಸಿಕ್ ಕಮ್ಯುನಿಟೀಸ್ ವಿಚ್ ಕ್ಯಾನ್ ನಾಟ್ ಬಿ ಡಿಸ್ಕನೆಕ್ಟೆಡ್ ಅಂತ ಹೇಳಿಕೊಂಡು. ಸೊ ಅದು ಮಾಡ್ಲಿಕ್ಕೆ ಅವಕಾಶ ಅದು ಕಾರ್ಪೊರೇಷನ್ ಮಾಡೋದಿಲ್ಲ. ಸೊ ಎಲ್ಲಿ ಶುಲ್ಕ ತೆರಿಗೆ ಕಟ್ಟುವುದಿಲ್ಲ, ಮತ್ತೆ ನಾವು ಎಲ್ಲ ಸೌಲಭ್ಯಗಳು ಬೇಕು ಅಂತ ಆದ್ರೆ ಅದಕ್ಕೆ ಅವಕಾಶ, ತೆರಿಗೆಯಲ್ಲಿ ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದರೆ ಮತ್ತೆ ವಸೂಲಿ ಮಾಡುವುದು ಹೇಗೆ? ಅಧಿಕಾರಿಗಳನ್ನ ಯಾವ ರೀತಿ ಹೊಣೆಗಾರನ್ನು ಮಾಡಲಿಕ್ಕೆ? ಅಧಿಕಾರಿಗಳು ಇದಕ್ಕೆ ಹೊಣೆಗಾರರು. ಅವರು ಬಿಲ್ಡಿಂಗ್ ಕಟ್ಟುವಾಗ ಸ್ಟೆಪ್ ಬೈ ಸ್ಟೆಪ್ ಅವರು ನೋಡ್ಬೇಕಿತ್ತಲ್ಲ. ಅವರು ಸ್ಟೆಪ್ ಬೈ ಸ್ಟೆಪ್ ಡಿವಿಯೇಷನ್ ಉಂಟಾ ಇಲ್ವಾ ಅಂತ ನೋಡ್ಬೇಕಿತ್ತು. ಡಿವಿಯೇಷನ್ ಇದ್ದ ಕಾರಣ ಅವರಿಗೆ ಬಿಲ್ಡಿಂಗ್ ಲೈಸೆನ್ಸ್ ಕಂಪ್ಲೀಷನ್ ಸಿಗ್ತಾ ಇಲ್ಲ. ಈಗ ನಾನೊಂದು ಅಪಾರ್ಟ್ಮೆಂಟ್ ತಗೊಂಡಿದ್ರೆ ನಾನು ಬಿಲ್ಡಿಂಗ್ ಕಟ್ಟುವವಳಲ್ಲ, ಬಟ್ ತಕೊಂಡವಳು ನಾನು. ನನಗೆ ಆ ಬಿಲ್ಡಿಂಗ್ ಹೇಗೆ ಕಟ್ತಾ ಇದೆ ಅಂತ ನನಗೆ ನೋಡುವಂತ ಅವಕಾಶ ನನಗಿಲ್ಲ. ನಾನು ಬರೀ ಸ್ಟೇಜ್ ಬೈ ಸ್ಟೇಜ್ ಒಂದು ಅಮೌಂಟ್ ಪೇಮೆಂಟ್ ಮಾಡಿ, ನನ್ನ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿ ಹೋಗ್ಬೇಕೇ ಹೊರತು ಬಿಲ್ಡಿಂಗ್ ಏನಾಗಿದೆ ಅಂತ ನನಗೆ ಲಾಸ್ಟ್ಗೆ ಮಾತ್ರ ಗೊತ್ತಾಗೋದು. ಸೊ ನಾನಲ್ಲ ಟ್ಯಾಕ್ಸ್ ಕಟ್ಟಬೇಕಾದ್ರೆ, ನಾನಲ್ಲ ತಪ್ಪುದಾರರದು. ಅದು ತಪ್ಪು ಮಾಡಿದವರು ಬಿಲ್ಡರ್, ಬಿಲ್ಡಿಂಗ್ ಕಟ್ಟಿದವರು ತಪ್ಪುದಾರರು ಅಂತ, ಹೊಣೆಗಾರರು ಅಂತ. ಅಂದ್ರೆ ಪದ್ಮನಾಭ ಅವರಂತ ಅಧಿಕಾರಿಗಳು, ಅವರು ಅಧಿಕಾರದಲ್ಲಿದ್ದ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಅಂತ ಪ್ರಶ್ನೆ ಬರ್ತದೆ. ನನ್ನ ಒಂದು ಕಂಟೆನ್ಷನ್ ಹೇಳಿದ್ರೆ ಅಧಿಕಾರಿಗಳು ಜವಾಬ್ದಾರರು ತಪ್ಪಿತಸ್ಥರು ಅನ್ನೋದ್ರಲ್ಲಿ ನಿಸ್ಸಂದೇಹ. ಅದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಕರ್ತವ್ಯ ಮಾಡ್ಲಿಕ್ಕೆ ಒಂದು ಇದಿರ್ತದೆ, ಒಂದು ಲಿಮಿಟ್ ಅಂತ ಇರ್ತದೆ. ಒಂದು ಕೆಲಸ ಒಂದು 100 ಕಿಲೋ ನೀವು ಒತ್ಕೋಬಹುದು, 1000 ಕಿಲೋವನ್ನು ನೀವು ಒತ್ಕೋಬೇಕು ಅಂತ ಹೇಳಿದ್ರೆ ಆಗ್ತದ? ಆದ್ರೆ ಸರ್ಕಾರ ಏನ್ ಮಾಡಿದೆ, 1000 ಕಿಲೋ ಒತ್ತುಕೊಳ್ಳಿಕ್ಕೆ ಆಗುದಿಲ್ಲದಕ್ಕೆ ಬೇಕಾಗಿ ಜನರ ಸಹಕಾರ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಜನರ ಸಹಕಾರ ಆಡಳಿತದಲ್ಲಿ ಅತಿ ಅಗತ್ಯ ಅನ್ನೋ ಉದ್ದೇಶದಿಂದಲೇ ಸರ್ಕಾರ ವಾರ್ಡ್ ಕಮಿಟಿ ನಿಯಮ ತಂದಿದೆ. 1976ರಲ್ಲಿ KMC ಆಕ್ಟ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದೆ. 2011, 2013, 2016ರಲ್ಲಿ ರಿಪೀಟೆಡ್ ಸರ್ಕಾರ ಪತ್ರ ಬರೆದ್ರು ಕೂಡ ಈ ಪಾಲಿಕೆಯ ಕಾರ್ಪೊರೇಟರ್ಗಳು, ಸ್ಪೆಸಿಫಿಕ್ ಆಗಿ ಹೇಳ್ತೇನೆ, ಕಾರ್ಪೊರೇಟರ್ಗಳು, ಸೋಕಾಲ್ಡ್ ಜನಪ್ರತಿನಿಧಿಗಳು ಜನರ ಸೇವೆ ಮಾಡೋ ಬದಲು, ಜನರಿನ ಸಮಸ್ಯೆಗಳನ್ನು ಪ್ರತಿನಿಧಿಗಳು ಕೇಳೋ ಬದಲು, ವಾರ್ಡ್ ಕಮಿಟಿ ರಚಿಸೋ ಬದಲು ಅವರ ಇಷ್ಟ ಪ್ರಕಾರ ನಡೆಯುವಂತಹ ಒಂದು ವ್ಯವಸ್ಥೆಯಿಂದಾಗಿ ಇವತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು
ತಳಮಟ್ಟದಲ್ಲಿ ಹಾಗಾದ್ರೆ ಜಿಲ್ಲೆ ಕಾರ್ಪೊರೇಟರ್ಗಳೇ ಹೊಣೆಗಾರರು ಅಂತ ನೀವು ಹೇಳ್ತಾ ಇರೋದು. ಅಂದ್ರೆ ಅವರು ವಾರ್ಡ್ ಕಮಿಟಿ ಮಾಡಿದ್ರೆ ನೀವು ಅವರನ್ನ ಅಲ್ಲ. ಒಂದು ನಾನು ಅಧಿಕಾರಿಗಳು ಓವರ್ಲೋಡಿನ ವಿಷಯ ಹೇಳಿದ್ದೇನೆ. ನಾ ಹ್ಯಾವ್ ಗಾಟ್ ಸಿಂಪತಿ ವಿತ್ ದ ಆಫೀಸರ್ಸ್. ಯಾಕೆಂತ ಹೇಳಿದ್ರೆ ಆಫೀಸರ್ಸ್ಗೆ ಅಲ್ಲಿ ಬೇಕಾದಷ್ಟು ಸೂಪರ್ವಿಷನ್ ಮಾಡುವಂತ ಜನಗಳಿಲ್ಲ, ಅಧಿಕಾರಿಗಳಿಲ್ಲ. ಸೊ ಅಧಿಕಾರಿಗಳ ನೇಮಕಾತಿ ಅಗತ್ಯ ಇದೆ, ಸಿಬ್ಬಂದಿಗಳ ನೇಮಕಾತಿ ಅಗತ್ಯ ಇದೆ ಅಲ್ಲಿ. ಯಾಕಂದ್ರೆ ಓವರ್ಲೋಡ್ ಆಗಿ ಅವರಿಗೆ ಈಗ ಸಿಬ್ಬಂದಿಗಳ ವಿಷಯಕ್ಕೆ ಬರುವುದಾದರೆ ಸಚಿವರು ಎರಡೆರಡು ಬಾರಿ, ಕಳೆದ ಬಾರಿ ಕೂಡ ಇಲ್ಲಿ ಇದು ನಮ್ಮ ನಗರಾಭಿವೃದ್ಧಿ ಸಚಿವರಾಗಿ ವಿನಯ್ ಕುಮಾರ್ ಸೊರಕೆ ಇದ್ರು. ಅವರು ಕೂಡ ನಮ್ಮವರೇ, ನಮ್ಮ ಊರಿನವರೇ. ಈಗ ನಮ್ಮ ವಿನಯ್ ಕುಮಾರ್ ಸೊರಕೆ ಹೇಳುವಾಗ ನನಗೆ ನೆನಪು ಬರ್ತದೆ, ನನಗೆ ಬಹಳ ಆಶ್ಚರ್ಯ ಆಗ್ತದೆ. ವಿನಯ್ ಕುಮಾರ್ ಸೊರಕೆ ನಗರಾಭಿವೃದ್ಧಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ NGO ಒಕ್ಕೂಟದ ಸದಸ್ಯನಾಗಿ ನಾನು ಮಂಗಳೂರು ಪ್ರತಿನಿಧಿಯಾಗಿ ಬೆಂಗಳೂರಿನಲ್ಲಿ ಸಚಿವರ ಹತ್ರ ನೇರವಾಗಿ ಬೆಂಗಳೂರಲ್ಲಿ ಪ್ರಶ್ನೆ ಕೇಳಿದೆ. ಸ್ವಾಮಿ, ಜನಪ್ರತಿನಿಧಿಗಳ ಸಹಕಾರಕ್ಕಾಗಿ, ಜನರ ಸಹಕಾರಕ್ಕಾಗಿ ವಾರ್ಡ್ ಕಮಿಟಿ ನಿಯಮ ಇದ್ರೂ ಯಾಕೆ ಮಾಡ್ತಾ ಇಲ್ಲ, ದಯಮಾಡಿ ವಾರ್ಡ್ ಕಮಿಟಿ ಮಾಡಿ ಅಂತ ಹೇಳಿದಾಗ 2 ದಿವಸದಲ್ಲಿ ನಗರಾಭಿವೃದ್ಧಿ ಸಚಿವರು ಮಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿ ಕೂಡಲೇ ವಾರ್ಡ್ ಕಮಿಟಿ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ. ಇವತ್ತಿನವರೆಗೆ ಅವರ ಅಧಿಕಾರ ಕೂಡ ಹೋಗಿದೆ. ಓಕೆ, ಅವ್ರ ಸಚಿವ ಸ್ಥಾನ ಕೂಡ ಹೋಗಿದೆ. ಇನ್ನು ಈಗ UT ಖಾದರ್ ಸಚಿವರಾಗಿದ್ದಾರೆ. ಅಂದ್ರೆ ನೀವು ವಾರ್ಡ್ ಕಮಿಟಿ ಒಳ್ಳೆದು. ವಾರ್ಡ್ ಕಮಿಟಿ ಅಂದ್ರೆ ವಾರ್ಡ್ ಕೆಲಸ ಆಗುವಾಗ ಕೆಲಸದಲ್ಲಿ ಕಾರ್ಪೊರೇಟರ್ ಇಂಡಿಪೆಂಡೆಂಟ್ ಆಗಿ ಅವನಿಗೆ ಎಲ್ಲ ಜವಾಬ್ದಾರಿ ತಗೊಳ್ಳೋ ಬದಲು ಒಂದು ವಾರ್ಡ್ ಕಮಿಟಿ ಉಂಟು ಅಂತ ಹೇಳಿ ಆದ್ರೆ ಆ ವಾರ್ಡ್ ಹೊರೆ ಕಡಿಮೆ ಆಗ್ತದೆ. ಕೆಲಸ ಆಗುವಾಗ ಆ ಕೆಲಸದ ಇನ್ಸ್ಪೆಕ್ಷನ್ ಆಗ್ತದೆ, ಆ ಕಳಪೆ ಕಾಮಗಾರಿ ಆಗುವುದು ನಿಲ್ತದೆ, ಇದೆಲ್ಲ ನಿಲ್ತದೆ. ನಾನು ಕಾರ್ಪೊರೇಟರ್ ಆಗಿದ್ದಾಗ ಯಾವಾಗಲೂ ನಾನು ಮೂರು ಟರ್ಮಿನಲ್ ಕಾರ್ಪೊರೇಟರ್ ಆಗಿದ್ದೆ, ಒಮ್ಮೆಗೆ ಕೋಟು ಅಡಿ ಕಾರ್ಪೊರೇಟರ್ ಆಗಿದ್ದೆ. ಆಗ ನನ್ನಲ್ಲಿ ವಾರ್ಡ್ ಕಮಿಟಿ ಇರಲಿಲ್ಲ. ಬಟ್ ನಾನು ಕೊಡಿಯಾಲ ಬೈಲಲ್ಲಿ ಕಾರ್ಪೊರೇಟರ್ ಆಗಿರುವಾಗ ನಮ್ಮದು ಕಮಿಟಿ ಇತ್ತು, ಏರಿಯಾ ವೈಸ್ ಜನರನ್ನು ಸೇರಿಸಿಕೊಂಡು. ಅಂದರೆ ಇಟ್ ಈಸ್ ನಾಟ್ ಎ ಅಫಿಷಿಯಲ್ ಕಮಿಟಿ, ಬಟ್ ಈವನ್ ದೆನ್ ನಾನು ಜನರನ್ನು ಸೇರಿಸಿಕೊಂಡು ನನ್ನ ಆಸಕ್ತಿಯಿಂದ ನಾನು ಮಾಡಿದ್ದೆ. ಆದ ನಂತರ ನಾನು ಪದವಾರ್ಡಿಗೆ ಕಾರ್ಪೊರೇಟರ್ ಆಗಿರೋ ಸಂದರ್ಭದಲ್ಲಿ ನನ್ನಲ್ಲಿ ದೊಡ್ಡ ವಾರ್ಡ್ ಕಮಿಟಿ ಇತ್ತು. ಎಲ್ಲರೂ ಅಂದ್ರೆ ಕೆಲಸವನ್ನು ಜವಾಬ್ದಾರಿಯನ್ನು ಅವರಿಗೆ ವಹಿಸಿಕೊಟ್ಟು ಅದನ್ನು ಪರ್ಸ್ಯೂ ಮಾಡುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ವಾರ್ಡ್ ಕಮಿಟಿ ಇಸ್ ಗುಡ್, ನಾನು ಅದನ್ನು ಎಗರಿ ಆಗ್ತೇನೆ. ಯಾಕಂದ್ರೆ ಜನರ ಇನ್ವಾಲ್ವ್ಮೆಂಟ್ ಇರ್ತದೆ, ನಿಮಗೆ ಅಲ್ಲಿ ಕೆಲಸ ಏನಾಗಬೇಕು ಅಂತ ಹೇಳಿಕೊಂಡು ಇರುವಂತ ಒಂದು. ಅಂದ್ರೆ ನಾನು ಕಾರ್ಪೊರೇಟರ್ ಎನಿಸ್ಬೋದು ಆ ಕೆಲಸ ಆಗ್ಬೇಕು ಅಂತ, ಬಟ್ ಅದು ಕೆಲವೊಮ್ಮೆ ಅಗತ್ಯ ಇರುವುದಿಲ್ಲ. ಇಲ್ಲದಿದ್ರೆ ಅದು ಬೇಡ ಅಂತ ಎನಿಸ್ಬೋದು, ಬಟ್ ಅದು ಅಗತ್ಯ ಇರ್ತದೆ. ಹಾಗಿರುವಾಗ ವಾರ್ಡ್ ಕಮಿಟಿ ಉಂಟು ಅಂತ ಹೇಳಿ ಆದ್ರೆ ವಾರ್ಡ್ ಕಮಿಟಿಯವರು ಅದನ್ನು ಹೇಳ್ಬೋದು, ನೋಡಿ ಇಂಥ ಕೆಲಸ ನಮಗೆ ಆಗ್ಬೇಕು. ಸೊ ನನ್ನ ರೆಸ್ಪಾನ್ಸಿಬಿಲಿಟಿ, ಒಂದ್ ನಿಮಿಷ, ನನಗೆ ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಆದ್ರೆ ನನಗೆ ವಾರ್ಡ್ ಕಮಿಟಿ ಇಸ್ ದ ಬೆಸ್ಟ್. ಯಾಕಂದ್ರೆ ನಾನು ನನ್ನ ಅಧಿಕಾರ ಮಾತ್ರ ಉಪಯೋಗ ಮಾಡಬೇಕು, ನಾನು ಇಡೀ ವಾರ್ಡ್ ಅನ್ನು ಡಾಮಿನೇಟ್ ಮಾಡಬೇಕು. ಇಲ್ಲದಿದ್ದರೆ ನನ್ನ ಹೆರಿಡಿಟಿಯಿಂದ ಬಂದದ್ದು ಇದು ವಾರ್ಡ್ ಅಂತ ಹೇಳುವಂತದ್ದು ಅದೆಲ್ಲ ನನ್ನ ಮನಸ್ಸಿನಲ್ಲಿ ಇಲ್ಲ ಅಂತ ಹೇಳಿ ಆದ್ರೆ ವಾರ್ಡ್ ಕಮಿಟಿ ಇಸ್ ದ ಬೆಸ್ಟ್. ಯಾಕಂತ ಹೇಳಿದ್ರೆ ಎಲ್ಲರ ಒಪಿನಿಯನ್ ಅಲ್ಲಿ ಬರ್ತದೆ. ಬಿಕಾಸ್ ನನಗೆ ಗೊತ್ತಿರುವುದಕ್ಕಿಂತ ತುಂಬಾ ಕಮಿಟಿ ರಚನೆಯಿಂದ ಪಾಲಿಕೆಯ ಆದಾಯಕ್ಕೇನು ಲಾಭ ಇದೆ, ಬರ್ತೇನೆ ಆ ವಿಷಯದಲ್ಲಿ ಬರ್ತೇನೆ. ಬರ್ಲಿಕ್ಕೆ ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೇವೆ ಪಾಲಿಕೆಗಿಲ್ಲದ ಆದಾಯ. ಒಂದು ಮಂಗಳೂರು ಮಹಾನಗರ ಪಾಲಿಕೆ ಆದಾಯ ಸೋರಿಕೆಯಾಗ್ತಾ ಇದೆ ಅನ್ನೋ ಚರ್ಚೆ ನಮಗೆ ಇಲ್ಲಿ ಬರ್ತಾ ಇತ್ತು. ಇಲ್ಲಿ ಆದಾಯದ ವಿಷಯದಲ್ಲಿ ನಾವು ಆದಾಯದ ವಿಷಯದಲ್ಲಿ 3 ವಿಷಯಗಳನ್ನು ಮಾತ್ರ ಎದುರುಗಿಡ್ತಾ ಇರ್ತೇವೆ. ಅಂದರೆ ಒಂದು ಜಾಹೀರಾತು ಪಾಲಕ, ತೆರಿಗೆ ಮತ್ತು ನೀರಿನ ಇದು ಶುಲ್ಕ. ಇದರ ಹೊರತಾದ ಬೇರೆ ಆದಾಯ ಇಲ್ವೋ, ಅಥವಾ ಅದು ಆದಾಯನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೋ ಅಂತ? ಉಂಟು. ಕಾರ್ಪೊರೇಷನ್ ನಲ್ಲಿ ಬೇಕಾದಷ್ಟು ಮಾರ್ಕೆಟ್ಗಳಿವೆ, ಅಲ್ಲಿಂದ ಆದಾಯ ಬರಬೇಕು. ಮಾರ್ಕೆಟ್ಗಳು, ಕಮರ್ಷಿಯಲ್ ಶಾಪ್ಗಳಿದೆ, ಮಾರ್ಕೆಟಿನ ಒಳಗೆ ಅಂಗಡಿಗಳಿವೆ ಎಲ್ಲ. ಬಟ್ ಇದೇನಾಗಿದೆ ಅಂತ ಹೇಳಿದರೆ ಲಾಸ್ಟ್ ಮಿನಿಟ್ ತನಕ ಲೈಕ್ ನಿಮಗೆ 3 ವರ್ಷಕ್ಕೆ ಅದು ಕೊಟ್ಟದ್ದಂತೇಳಿ ಆದರೆ 3 ವರ್ಷ ಕಳೆದ ನಂತರ ನೀವೊಂದು ಅಪ್ಲಿಕೇಶನ್ ಹಾಕ್ತೀರಿ, ನನ್ನದು 3 ವರ್ಷ ಕಳೆದಿದ್ದೆ, ನನಗೆ ಇದನ್ನು ರಿನ್ಯೂ ಮಾಡಿಕೊಡಿ ಅಂತ. ಬಟ್ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಕಾನೂನಿನಲ್ಲಿ ಇರುವಂಥದ್ದು ಏನು ಅಂತ ಹೇಳಿದರೆ ಒಮ್ಮೆ ಆಕ್ಷನ್ ಮಾಡಬೇಕು. ಈಗ ಒಂದು 300 ರೂಪಾಯಿ ಬಾಡಿಗೆ ಕೊಡ್ತಿದ್ದರು. ಈಗ ನಮಗೆ ಮಾರ್ಕೆಟ್ ಮತ್ತು ಅಲ್ಲಿ ಎಲ್ಲ ಪರಿಸ್ಥಿತಿ ನಿಮಗೆ ಗೊತ್ತುಂಟು. ಮಂಗಳೂರು ಹಂಪನಘಟ್ಟದೊಳಗೆ ಹೋದರೆ ನಿಮಗೆ ಒಂದು ಅಂಗಡಿಯಲ್ಲಿ ಬಾಡಿಗೆ ಕೂತ್ರೆ ನಿಮಗೆ ಅದಕ್ಕೆ ನೀವು ಬಾಡಿಗೆ ತಗೊಂಡ್ರೆ ಎಷ್ಟು ಬಾಡಿಗೆ ಬರ್ಬೋದು ಅಂತ ನಿಮಗೂ ನನಗೂ ಗೊತ್ತುಂಟು. ಬಟ್ ಅಲ್ಲಿ ಕಾರ್ಪೊರೇಷನ್ಗೆ ಕೊಡುವಂಥ ಬಾಡಿಗೆ ಎಷ್ಟು? 1,000, 500, 400, 300 ಹೀಗೆ ಬಾಡಿಗೆ ಬರ್ತಾ ಉಂಟು. ಅದು 3 ವರ್ಷಕ್ಕೊಮ್ಮೆ ಆಕ್ಷನ್ ಮಾಡಿ ಅವರಿಗೆ ಬೇಕಿದ್ರೆ ಕೊಡಿ, ಬಟ್ ರೇಸ್ ಇಟ್. ಅದು ಇನ್ಕಮ್ ನಿಮಗೆ. ಮಾರ್ಕೆಟ್ ಈಸ್ ಅನ್ ಇನ್ಕಮ್. ಕಾರ್ಪೊರೇಷನ್ಗೆ ಡೆಫಿನೆಟ್ಲಿ ಮಾರ್ಕೆಟ್ ಇನ್ಕಮ್. ಮತ್ತು ಕೆಲವು ಕಡೆಯಲ್ಲಿ ಕಮರ್ಷಿಯಲ್ ಪ್ಲೇಸ್ಗಳುಂಟು. ಆ ಕಮರ್ಷಿಯಲ್ ಜಾಗಗಳು ಖಾಲಿ ಬಿದ್ದಿದೆ. ಅಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹಾಕಿದರೆ ಎಲ್ಲ ನನ್ನ ಪ್ರಕಾರ ಆಲ್ಮೋಸ್ಟ್ ಎಲ್ಲ ಪಾಲಿಕೆಗಳಿಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬೇಕಾದಷ್ಟು ಉಂಟು. ಬಟ್ ನಮಗೆ ಮಂಗಳೂರಲ್ಲಿ ಎಲ್ಲಿಯೂ ಇಲ್ಲ.
ನಾನು ಅಲ್ಲ ಇದ್ದದ್ರಲ್ಲಿ 400 ರೂಪಾಯಿ ಬಾಡಿಗೆ ಇದ್ರೆ ಮತ್ತೆ ಹೊಸದು ಕೆಟ್ಟೋದೆಲ್ಲಿಂದ ಅಂತ. ಹೌದು ಕರೆಕ್ಟ್, ಅದನ್ನು ಆಕ್ಷನ್ ಮಾಡಬೇಕು, ಇಚ್ಛಾಶಕ್ತಿ ಬೇಕು ಅದಕ್ಕೆ. ನಮಗೆ ಬರೀ ಎಪೀಸ್ಮೆಂಟ್ ಪಾಲಿಸಿ ಇಟ್ಕೊಂಡು ನಾವು ಹೋಗ್ಬಾರ್ದು, ಇನ್ಕಮು ತಗೊಳ್ಬೇಕು, ಅಷ್ಟೇ ಫೆಸಿಲಿಟಿ ನಮ್ಮ ಜನರಿಗೂ ಕೊಡಬೇಕು ಅಂತ ನಾನು ಹೇಳುವಂಥದ್ದು. ಎಂಥದ್ದು ನಾವು ಅದನ್ನು ಆಕ್ಷನ್ ಮಾಡಬೇಕು, ಮಾರ್ಕೆಟ್ಗಳನ್ನು ಆಕ್ಷನ್ ಮಾಡಬೇಕು. ಆಕ್ಷನ್ ಮಾಡುವಾಗ ಆಕ್ಷನ್ಗೆ ಇನ್ಕಮ್ ಬರ್ತದೆ. ಆಕ್ಷನ್ ಮಾಡುವಾಗ ನಿಮಗೆ 400 ಇದ್ದದ್ದು 800ಕ್ಕೆ ರೈಸ್ ಆಗ್ಲಿಕ್ಕೂ ಸಾಕು. ಯಾಕಂದ್ರೆ ಅವತ್ತಿನ ಬೇಡಿಕೆ ಅದು ಅವಶ್ಯಕತೆ ಏನುಂಟು, ಅವತ್ತಿನ ರೇಟ್ ಏನುಂಟು, ಅಲ್ಲಿ ಮಾರ್ಕೆಟ್ ರೇಟ್ ನ ಮೇಲೆ ಅದು ಹೋಗ್ತದೆ. ಆಗ ಕಾರ್ಪೊರೇಷನ್ ಒಂದು ಪ್ರಶ್ನೆ ಅಂದ್ರೆ ನೀವು ಹೇಳ್ತಾ ಇದ್ರಿ ಅಲ್ಲಿ ಆಕ್ಷನ್ ಆಗ್ಬೇಕು ಅಂತ, ಆಕ್ಷನ್ ಆಗ್ತಾ ಇಲ್ಲ. ಆದ್ರೆ ಅದೇ ಅಂಗಡಿ ಒಬ್ಬ ನೀವು ನಡೆಸ್ತಾ ಇದ್ರಿ, ನಿಮಗೆ ಕಂಟಿನ್ಯೂ ಅಂದ್ರೆ 20 ವರ್ಷಗಳಿಂದ ನೀವು ಇದ್ದೀರಿ, ಬಟ್ ಆ ಅಂಗಡಿ ನನಗೆ ಬೇಕು ಅನಿಸ್ತಾ ಇದೆ, ನಾನು ಅದನ್ನು ನನ್ನ ಹಿತಾಸಕ್ತಿಯಿಂದ ತಗೊಳ್ಳಿಕ್ಕಾದ್ರೆ ಏನು ಮಾಡಬಹುದು? ಆಕ್ಷನ್ ಮಾಡಿ ಕಾರ್ಪೊರೇಷನ್ಗೆ ಹೊರಗೆ ಹಾಕುವಂತ ಅಲ್ಲಲ್ಲ, ಆಕ್ಷನ್ ಕಾರ್ಪೊರೇಷನ್ ಅವರು ಮಾಡ್ತಾ ಇಲ್ಲ ಅಂದ್ರೆ ನೀವು ಹೇಳಿದ ಹಾಗೆ ಕಾರ್ಪೊರೇಷನ್ ಅವರು ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಅಂದ್ರೆ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಸೆಂಟ್ರಲ್ ಮಾರ್ಕೆಟ್ಗೆ ಹೋದರೆ ಅಥವಾ ಬೇರೆ ಮಾರ್ಕೆಟ್ಗೆ ಅಲ್ಲಿ ರಾಜಕಾರಣಿಗಳು ತುಂಬಿಕೊಂಡಿದ್ದಾರೆ ಅಥವಾ ರಾಜಕಾರಣಿಗಳ ಬೆಂಬಲಿಗರು ತುಂಬಿಕೊಂಡಿದ್ದಾರೆ. ಸೊ ಆದ್ರಿಂದ ನೀವೇ ಹೊಣೆಗಾರರು ಅದಕ್ಕೆ, ನೀವು ಅಂದ್ರೆ ರಾಜಕಾರಣಿಗಳು. ಅಂತವ್ರ ಮಧ್ಯದಲ್ಲಿ ಅವರನ್ನ ಬಿಡಿಸ್ಲಿಕ್ಕೆ ಇವರು ಒಪ್ಪುವುದಿಲ್ಲ, ಅವರು ಬಿಡುವುದೂ ಇಲ್ಲ. ಸೊ ಅಂತದ್ರಲ್ಲಿ ನಾನು 3ನೇ ವ್ಯಕ್ತಿ, ನನಗೆ ಬೇಕು, ನಾನು ಯಾವ ರೀತಿಯ ಹೋರಾಟಗಳನ್ನು ಮಾಡಬಹುದು ಅಂತ ನಾನು ಕೇಳ್ತಾ ಇರೋದು. ನಾಗರಿಕನಾಗಿ ಯಾವ ರೀತಿ ಆಕ್ಷನ್ ಮಾಡಿದ್ರೆ 3ನೇ ವ್ಯಕ್ತಿ ಆಕ್ಷನ್ ಮಾಡಿದ್ರೆ ಮಾಡ್ತಾ ಇಲ್ಲ ಇವರು. ಮಾಡಬೇಕು ಮಾಡ್ತಾ ಇಲ್ಲ. ಕಾನೂನಿನಲ್ಲಿ ಮಾಡುವ ಆಕ್ಷನ್ ಆಗುವಂತೆ ಮಾಡುವ ಯಾವ ದಾರಿ ಇದೆ ಅಂತ ಜನರ ಮುಂದೆ ಬರಬೇಕು. ನೋಡಿ ಹೀಗೆಲ್ಲ ಉಂಟು, ಇನ್ನು ಇಷ್ಟ ತನಕ ಅವನೊಬ್ಬನೇ 100 ವರ್ಷದಿಂದ ಹೆರಿಡಿಟಿ ಆಗಿ ಆ ಪ್ರಾಪರ್ಟಿಯನ್ನು ಎಂಜಾಯ್ ಮಾಡ್ತಾ ಇದ್ದಾನೆ. ಇದು ಕಾರ್ಪೊರೇಷನ್ ಪ್ರಾಪರ್ಟಿ, ಇದನ್ನು ಆಕ್ಷನ್ ಆಗ್ಬೇಕು ಅಂತ ಜನರ ಮುಂದೆ ಬರಬೇಕು. ಒಂದೊಮ್ಮೆ ಆಕ್ಷನ್ ಬರುವಾಗ ನಿಮಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಹೋದ್ರು ಸಹ ಅಲ್ಲಿ ಕೂತವನೇ ರೈಸ್ ಮಾಡಿ, ಅವನಿಗೆ ಗೊತ್ತುಂಟು ಅಲ್ಲಿ ಇನ್ಕಮ್ ಏನು ಅಂತ, ನಿಮಗಿಂತ ಜಾಸ್ತಿ ಅವನಿಗೆ ಗೊತ್ತುಂಟು. ಅವನೇ ಆ ರೇಟ್ ರೈಸ್ ಮಾಡಿಕೊಂಡು ಅವನ ಆಕ್ಷನ್ಗೆ ನೆಲ್ಲಿಗೂ ಸಾಕು, ನಿಂತವನೇ ತಕೊಳ್ಳಿಗೂ ಸಾಕು. ಕಾರ್ಪೊರೇಷನ್ಗೆ ಲಾಭ ಆಗ್ತದೆ. ಆಕ್ಷನ್ ಮಾಡ್ಬೇಕು ಅದನ್ನು. ಇನ್ನೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳನ್ನು ನೀವು ಗೂಡಂಗಡಿ ತೆಗಿತಾ ಇದ್ದೀರಾ, ಅದರ ಬದಲಿಗೆ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಊರಿನ ಜನಗಳೇ, ಅವರಿಗೂ ಕಾನೂನು ಪ್ರಕಾರ ಪ್ರತಿಯೊಬ್ಬರಿಗೂ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು, ಇನ್ನುವರೆಗೂ ಮಾಡಲಿಲ್ಲ. ಅದಕ್ಕೆ ವಾರ್ಡ್ ಕಮಿಟಿ ಹೇಳುದು, ನಾನು ವಾರ್ಡ್ ಕಮಿಟಿಯಲ್ಲಿ ಚರ್ಚಿಸಿ ಎಲ್ಲೆಲ್ಲಿ ಅವಕಾಶ ಇದೆ, ಸ್ಥಳಾವಕಾಶ ಇದೆ, ಆ ಏರಿಯಾದಲ್ಲಿ ಒಂದು ಸಣ್ಣ ಮಾರುಕಟ್ಟೆ ಮಾಡಿ, ಪ್ರತಿ ವಾರ್ಡ್ನಲ್ಲಿ ಒಂದು ಸಣ್ಣ ಮಾರುಕಟ್ಟೆ ಮಾಡಿ, ಆ ಬೀದಿ ಬದಿ ವ್ಯಾಪಾರಿಗಳಿಗೆ ಅಲ್ಲಿ ಅವಕಾಶ ಮಾಡಿಕೊಡಿ, ಆದಾಯ ಪಾಲಿಕೆಗೆ ಬರ್ತದೆ. ಒಂದು ಬೀದಿ ಬದಿ ವ್ಯಾಪಾರಿಗಳ ಪರ ನಾನು. ಬಟ್ ಸಂಗತಿ ಏನು ಅಂತ ಹೇಳಿದ್ರೆ, ಇದ್ದ ಕಡೆ ಎಲ್ಲ ಕಡೆಯಲ್ಲಿ ಗೂಡಂಗಡಿಗಳನ್ನು ಇಟ್ಕೊಂಡು ಹೋದ್ರೆ ಒಂದಾದ ಕ್ಲೀನ್ಲಿನೆಸ್ ಮೇಂಟೈನ್ ಆಗುದಿಲ್ಲ, ಇನ್ನೊಂದು ವೆಹಿಕಲ್ ಗೆ ಪಾರ್ಕಿಂಗ್ ಪ್ಲೇಸ್ ಸಿಕ್ಕುದಿಲ್ಲ, ಪಾರ್ಕಿಂಗ್ ನಲ್ಲಿ ಎಲ್ಲ ತಗೊಂಡು ಬಂದಿಟ್ರೆ ಜನರಿಗೆ ನಡೀಲಿಕ್ಕೆ ಕಷ್ಟ ಆಗ್ತದೆ, ಇದೆಲ್ಲ ಸಮಸ್ಯೆಗಳಿರ್ತದೆ. ಸೊ ಒಂದು ಟೈಮಿನಲ್ಲಿ ಎಲ್ಲ ಕಡೆಯಲ್ಲಿ ಐಡೆಂಟಿಫೈ ಮಾಡಿದ್ರು, ಸ್ಥಳವನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಡಬೇಕು ಅಂತ ಹೇಳಿಕೊಂಡು. ಬಟ್ ನಾವು ಈಗ ನಮ್ಮ ಆದಾಯದ ವಿಷಯದಲ್ಲಿ ಮಾತಾಡ್ತಾ ಇದ್ವಿ, ಬಟ್ ಇನ್ನಷ್ಟು ಮಾತಾಡುವ ಅಂದ್ರೆ ಇದು ಕೂಡ ಆದಾಯವೇ. ಅವರನ್ನು ಒಂದು ಕಡೆಯಲ್ಲಿ ಕೊಂಡೋಗಿ ಕೂತ್ಕೊಳ್ಳಿಸಿ ಅವರಿಂದ ವಸೂಲು ಮಾಡಿ ದಿವಸಕ್ಕೆ ಇಷ್ಟು ಅಂತ ಹೇಳಿಕೊಂಡು ವಸೂಲು ಮಾಡಿ, ಅದು ಆದಾಯವೇ ಆಗ್ತಾ ಇದೆ. ಬಟ್ ಪಾಲಿಕೆಗಲ್ಲ, ಪಾಲಿಕೆಗೆ ಬರ್ತದೆ, ಪಾಲಿಕೆಗೆ ಆದಾಯ ಬರಬೇಕು. ಇಲ್ಲಿ ಅವರು ಹೇಳುದು ವಸೂಲಿ ಆಗ್ತದೆ, ಪಾಲಿಕೆಗಲ್ಲ ಆ ರೀತಿ. ಸೊ ಓಕೆ, ನಾವು ಅಂದ್ರೆ ಆಕ್ಚುಲಿ ಇಲ್ಲಿ ಜಾಹೀರಾತು ಏಜೆನ್ಸಿಗಳ ವಿಷಯದಲ್ಲಿ ಬಂದ್ರು ಕೂಡ ಇದು ನೀವು ಹೇಳಿದಾಗೆ ಭವಿಷ್ಯ ಪಾರಂಪರ್ಯ ಒಬ್ಬನಿಗೆ ಮಾತ್ರ ಕೊಟ್ಟು ಕೂತ್ಕೊಂಡಿದ್ದಾರೆ. ಅದಕ್ಕಿಂತ ಬೆಟರ್ ಅಂದ್ರೆ ನೀವು ಫಲಕಗಳನ್ನು ನೀವೇ ಹಾಕಿ ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ಬೇರೆಯವರಿಗೆ ಕೊಟ್ಟರೆ ಅದು ಕೂಡ ನಿಮಗೆ ಆದಾಯ ಆಗಬಹುದು, ಅದು ಆಗ್ತದೆ ಅಂತ. ಸೊ ಅಂತದ್ದು. ಸೊ ಇದು ಒಟ್ಟು ಇಲ್ಲಿ ಕೇವಲ ಅಧಿಕಾರಿಗಳನ್ನು ದೂರಿ ಪ್ರಯೋಜನ ಇಲ್ಲ, ರಾಜಕಾರಣಿಗಳು ಹಿತಾಸಕ್ತಿಯನ್ನು ತೋರಿಸಿದ್ರೆ ಅಧಿಕಾರಿಗಳನ್ನು ದೂರಿ ಪ್ರಯೋಜನ ಇಲ್ಲ, ಜನಪ್ರತಿನಿಧಿಗಳನ್ನು ದೂರಿ ಪ್ರಯೋಜನ, ಜನರನ್ನು ದೂರಿ ಪ್ರಯೋಜನ, ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಎಲ್ಲರೂ ಒಟ್ಟಿಗೆ. ಇಲ್ಲಿ ಸಚಿವರು ಕೂತ್ಕೊಂಡು ಅಧಿಕಾರಿಗಳು ಹೊಣೆಗಾರರು ಅನ್ನೋದಕ್ಕಿಂತ ನಾವು ರಾಜಕಾರಣಿಗಳು ಇದರಲ್ಲಿ ನಮ್ಮ ಪಾಲುದಾರಿಕೆ ಇರಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನ ವ್ಯಕ್ತಪಡಿಸಬೇಕಂತ ಅಭಿಪ್ರಾಯ ನಿಮ್ಮಿಂದ ವ್ಯಕ್ತವಾಗಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮರಿಯಮ್ಮ ಥಾಮಸ್ ರವರಿಗೂ ಹಾಗೂ ಪದ್ಮನಾಭ ಉಳ್ಳಾಳ್ರವರಿಗೂ ಧನ್ಯವಾದ ಅರ್ಪಿಸುತ್ತೇನೆ. ಇಲ್ಲಿಗೆ ನಮ್ಮ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಕ್ತಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ 4 ನ್ಯೂಸ್.